ಮುಂದುವರಿದ ಅಂಗವಾಗಿ ವಿಶೇಷವಾದ ಉಪನ್ಯಾಸವನ್ನು ಆಯೋಜಿಸಲಾಗಿದೆ. ಉಪನ್ಯಾಸವನ್ನು ನೀಡಲು ಡಾಕ್ಟರ್ ವಿರೂಪಾಕ್ಷ ದೇವರಮನೆ, ಮನೋವೈದ್ಯರು ಹಾಗೂ ಲೇಖಕರು ಅವರು ಈಗಾಗಲೇ ಆಗಮಿಸಿರುತ್ತಾರೆ. ಅವರನ್ನು ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಇವರನ್ನು ವೇದಿಕೆಗೆ ಕರೆತರಬೇಕಾಗಿ ಪ್ರಾಂಶುಪಾಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅತಿಥಿಗಳು ಭಾರತ ಮಾತೆಗೆ ಪುಷ್ಪಾರ್ಚನೆಗೈದು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶೇಷವಾದ ಉಪನ್ಯಾಸವನ್ನು ನೀಡಲು ಆಗಮಿಸಿರುವ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಖ್ಯಾತ ಮನೋವೈದ್ಯರು, ಲೇಖಕರು. ಇವರಿಗೆ ಈ ಕಾರ್ಯಕ್ರಮದ ಅವಧಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ಪ್ರಾಂಶುಪಾಲರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಹಾಗೂ ವೇದಿಕೆಯ ನೆರೆದಿರುವಂಥ ಎಲ್ಲ ಗಣ್ಯರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇಂದಿನ ಈ ವಿಶೇಷ ಉಪನ್ಯಾಸದ ಅವಧಿಯನ್ನು ನಡೆಸಿಕೊಡಲಿರುವ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಇವರು ಬಹುಬೇಡಿಕೆಯ ವ್ಯಕ್ತಿ. ಅಷ್ಟು ಸುಲಭದಲ್ಲಿ ಸಿಗುವವರಲ್ಲ. ಯಾಕಂತ ಹೇಳಿದರೆ ಅವರನ್ನು ಮೀಟ್ ಮಾಡಬೇಕಾದ್ರೆ ಅಪಾಯಿಂಟ್ಮೆಂಟ್ಗಳೆಲ್ಲ ತಗೊಳ್ಬೇಕಾಗತ್ತೆ. ಅಂಥದ್ರಲ್ಲಿ ಇವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಇವರ ಒಂದು ಕಿರು ಪರಿಚಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಶ್ರೀಯುತರು ಮೂಲತಃ ಹೊಸಪೇಟೆಯ ನಾಗೇನಹಳ್ಳಿಯವರು. ದಾವಣಗೆರೆಯ JJM ಮೆಡಿಕಲ್ ಕಾಲೇಜಿನಲ್ಲಿ MBBS ಪದವಿ ಹಾಗೂ ಮಂಗಳೂರಿನ KS ಮೆಡಿಕಲ್ ಅಕಾಡೆಮಿಯಲ್ಲಿ ಮನೋವೈದ್ಯಕೀಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು 2008ರಿಂದ ಉಡುಪಿಯ ಡಾಕ್ಟರ್ AV ಬಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ ಮನೋವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವೃತ್ತಿಯಲ್ಲಿ ವೈದ್ಯರಾಗಿ, ಪ್ರವೃತ್ತಿಯಲ್ಲಿ ಲೇಖಕರಾಗಿ ಶ್ರೀಯುತರು ಸುಮಾರು 11 ಪುಸ್ತಕಗಳನ್ನು ಬರೆದು ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದವರಾಗಿದ್ದಾರೆ. ನಿನಗೆ ನೀನೇ ಗೆಳೆಯ, ಡಿಡ್ ಯು ಟಾಕ್ ಟು ಯುವರ್ ಚೈಲ್ಡ್, ಕಣ್ಣಿಗೆ ಕಾಣುವ ದೇವರು, ಕ್ರಾಸ್ ರೋಡ್ಸ್, ಥ್ಯಾಂಕ್ ಯು ಟೀಚರ್, ಎಲ್ಲರ ಮನೆಯ ದೋಸೆ, ನೀನು ಒಂಟಿಯಲ್ಲ, ಹೋಗಿ ಬಾ ಮಗಳೇ, ನೀನಿಲ್ಲದೆ ನನಗೇನಿದೆ, ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಹಾಗೂ ಸ್ವಲ್ಪ ಮಾತಾಡಿ ಪ್ಲೀಸ್, ಈ ಮೊದಲಾದ ಕೃತಿಗಳಲ್ಲಿ ಮಾನವ ಸಂಬಂಧಗಳಲ್ಲಿ ಸಂವಹನ ಹಾಗೂ ಸಾಮರಸ್ಯ, ಪೇರೆಂಟಿಂಗ್ ಹಾಗೂ ಮಕ್ಕಳ ಆರೈಕೆ ಹಾಗೂ ಪೋಷಣೆ ಮೊದಲಾದ ವಿಷಯಗಳನ್ನು ಇದರಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನೊಂದು ವಿಷಯ, ಆ ಪುಸ್ತಕಗಳು ಇವತ್ತಿಲ್ಲಿ ಮಾರಾಟಕ್ಕೆ ಲಭ್ಯವಿದೆ. ಬೇಕಿದ್ದವರು ಅದನ್ನು ಖರೀದಿಸ್ಬೋದು. ಒಟ್ಟು 12 ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಇದರೊಂದಿಗೆ ಡಾಕ್ಟರ್ ದೇವರಮನೆ ಟಾಕ್ಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಅವರು ನಡೆಸಿಕೊಡ್ತಾ ಇದ್ದಾರೆ. ಮಡದಿ ಡಾಕ್ಟರ್ ವೀಣಾ, ಮಕ್ಕಳಾದ ವಂಶಿ ಹಾಗೂ ವಿಭಾ ಇವರೊಂದಿಗೆ ಪ್ರಸ್ತುತ ಮಣಿಪಾಲದಲ್ಲಿ ನೆಲೆಸಿರುತ್ತಾರೆ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ತಮ್ಮ ವಿಶೇಷ ಉಪನ್ಯಾಸವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್ ಪ್ಲೀಸ್. ಓಕೆ, ನನಗೆ ಓಕೆ, ಒಂದು 5 ನಿಮಿಷ ಮುಂಚೆ ಒಂದು ಚೀಟಿ ಕೊಟ್ಬಿಡಿ. ಓಕೆ, ವೇದಿಕೆ ಮೇಲಿರುವ ಈ ಸಂಸ್ಥೆಯ ಪ್ರಾಂಶುಪಾಲರೇ, ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರೇ, ಶಿಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಅವರ ಹೆಮ್ಮೆಯ ಹೆತ್ತವರೇ, ಈ ಸಂಸ್ಥೆಗೆ ನೆನ್ನೆ ಕೂಡ ಬಂದಿದ್ದೆ, ಇವತ್ತು ಕೂಡ ಬಂದಿದ್ದೆ. ಇವತ್ತು ನನಗೆ ತಿಳಿದ ಸಂತೋಷದ ವಿಷಯ ಏನಂತಂದರೆ, ಇವತ್ತಿನ ದಿನ ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀ ಉರಿಮಜಲು ರಾಮ ಭಟ್ ಅವರ
ಜನ್ಮದಿನ. ಇಂತಹ ಒಂದು ಅದ್ಭುತ ದಿನದಂದು ನಾವಿಲ್ಲೆಲ್ಲ ಸೇರಿರೋದು ನನ್ನ ಭಾಗ್ಯ ಅಂತ ಅಂದ್ಕೊಳ್ತೇನೆ. ನಮ್ಮ ಮಕ್ಕಳಿಗೆ ಬೇರೆ ಏನೂ ಆಸ್ತಿ ಮಾಡದಿದ್ದರೂ ಅವರಿಗೆ ನಾವು ನೀಡುವ ಒಂದು ಉತ್ತಮ ಶಿಕ್ಷಣವೇ ನಿಜವಾದ ಆಸ್ತಿ ಅಂತ ಎಲ್ಲರೂ ಪರಿಗಣಿಸಿರ್ತೇವೆ. ನಮ್ಮ ಮಕ್ಕಳಿಗೆ ಇವತ್ತು ಇಂತಹ ಉತ್ತಮ ವ್ಯವಸ್ಥೆಗಳು ಇಲ್ಲಿ ಸಿಗ್ತಾ ಇದೆ. ಸುಮಾರು ಜನ ಪೇರೆಂಟ್ಸ್ ಅಂದ್ಕೊಳ್ತಾ ಇರ್ಬೋದು, ಇವತ್ತು ನಾವೆಲ್ಲ ಓದುವಾಗ ಈ ರೀತಿಯ ಸೌಲಭ್ಯಗಳೇ ಇರಲಿಲ್ಲ, ನಮಗೆಲ್ಲ ಒಳ್ಳೆಯ ಶಿಕ್ಷಣ, ಇಷ್ಟು ಬೇರೆ ಬೇರೆ ಕೋರ್ಸ್ಗಳು ಇರಲಿಲ್ಲ ಅಂತ ಸುಮಾರು ಪೋಷಕರು ಅಂದ್ಕೊಳ್ತಾ ಇರ್ಬೋದು ಇವತ್ತು ಕಾಲೇಜ್ ಅಡ್ಮಿಷನಿಗೆ ಬಂದಾಗ. ಅಂತಹ ಕೊರತೆಗಳನ್ನು ಮನಗೊಂಡು ಯಾರೋ ಒಬ್ಬ ಪುಣ್ಯಾತ್ಮ ಮುಂದೆ ನಮ್ಮ ಊರಿನ ಯುವಕರಿಗೆ ಎಲ್ಲ ರೀತಿಯ ಶಿಕ್ಷಣದ ಅವಕಾಶಗಳು ಕೈತಪ್ಪಿ ಹೋಗಬಾರ್ದು ಅಂಥೇಳಿ ಒಂದು ದೂರಾಲೋಚನೆಯನ್ನು ಮಾಡಿ ಇವತ್ತು ಅವರು ಈ ಸಂಸ್ಥೆ ಪ್ರಾರಂಭ ಆಗಲಿಕ್ಕೆ ಕಾರಣಕರ್ತರಾದವರಲ್ಲಿ ಒಬ್ಬರಾಗಿದ್ದಾರೆ. ಅವರಿಗೆ ನಾವೆಲ್ಲ ಮನಸ್ಸಿನಲ್ಲಿ ಕೃತಜ್ಞತೆಯನ್ನು ತಿಳಿಸೋಣ. ಅವರಿಗೆ ಅದರ ಅವಶ್ಯಕತೆ ಇಲ್ಲ, ಅವರಿಗೆ ನಾವು ಹೇಳುವ ಕೃತಜ್ಞತೆ ಅವಶ್ಯಕತೆ ಇಲ್ಲ. ಆದರೆ ನಮಗೆ ಅವಶ್ಯಕತೆ ಇದೆ. ಈ ಸಂಸ್ಥೆಯಲ್ಲಿ ನಾನು 2 ವರ್ಷ ಕಳಿತೇನೋ, 3 ವರ್ಷ ಕಳಿತೇನೋ, 10 ವರ್ಷ ಕಳಿತೇನೋ, ಈ ಸಂಸ್ಥೆಯಲ್ಲಿ ಇರುವಷ್ಟು ದಿನ ನಾನು ವಿದ್ಯಾರ್ಥಿಯಾಗಿ ಯಾರಾದರೂ ಆಚೆ, ಮಗು ನೀನು ಪುತ್ತೂರಿನಲ್ಲಿ ಓದಿದೆಯಲ್ಲ, ರಾಮ್ ಭಟ್ ಯಾರು ಅಂತ ಗೊತ್ತಾ ನಿಮಗೆ ಅಂದರೆ ನನಗೆ ಗೊತ್ತಿಲ್ಲ ಸಾರ್ ಅಂತ ಹೇಳಬಾರ್ದು. ಸೊ ಅದಕ್ಕೋಸ್ಕರ ನಾನು ಅಡ್ಮಿಷನ್ ಆಗಿದ್ದೇ ಅವರ ಜನ್ಮ ದಿನಾಂಕದಂದು. ನನಗೆ ಅವರು ಸ್ಫೂರ್ತಿ ವ್ಯಕ್ತಿ ಅಂಥೇಳಿ ಇಲ್ಲಿ ಕಲಿಯುವ ಎಲ್ಲ ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಬೇಕು ಅಂತ ನನ್ನ ಆಶಯ. ಪೋಷಕರಿಗೂ ಅಷ್ಟೇ, ಕೃತಜ್ಞತೆಯನ್ನು ನೀವು ಮಕ್ಕಳಿಗೆ ಕಲಿಸಿದರೆ ಬಾಕಿ ಎಲ್ಲ ವಿಚಾರಗಳು ಅದರ ಜೊತೆಗೆ ಬಂದುಬಿಡುತ್ತೆ. ಇರಲಿ, ಒಂದು ಉತ್ತಮ ದಿನ ನಾವೆಲ್ಲ ಸೇರಿದ್ದೇವೆ. ಇವತ್ತು ಎಲ್ಲ ಮಳೆಯ ಕಾರಣದಿಂದ ಪೋಷಕರು ಮತ್ತು ಮಕ್ಕಳು ಒಟ್ಟಿಗೆ ಕೂತಿದ್ದೇವೆ. ಇಲ್ಲದಿದ್ದರೆ ನಿಮಗೆ ಬೇರೆ ಬೇರೆ ಮಾಡಬೇಕಾಗಿತ್ತು, ಮಕ್ಕಳಿಗೆ ಒಂದು ಹಾಲ್ಗೆ ಕಳಿಸ್ಬೇಕಾಗಿತ್ತು. ಒಟ್ಟಿಗೆ ನೋಡುವ ಅವಕಾಶ, ಸಂತೋಷ ನನಗೆ ಸಿಗ್ತಾ ಇದೆ. ಇವತ್ತು ಎಷ್ಟೋ ಪೋಷಕರಿಗೆ ನಮ್ಮ ಮಕ್ಕಳ ಜೊತೆಗೆ ಬದುಕುವಂಥ ಅವಕಾಶ, ಅದೇ ದೊಡ್ಡ ವರ, ದೊಡ್ಡ ಭಾಗ್ಯ. ನಮ್ಮನ್ನ ಮಕ್ಕಳು ಅಮ್ಮ, ಅಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ ಅಂತ ಕರೆಯುವ ಆ ಉಪಾಧಿಗಳನ್ನು ನಮಗೆ ನೀಡಿದಾರಲ್ಲ, ಅದೇ ದೊಡ್ಡ ಭಾಗ್ಯ. ಎಷ್ಟೋ ಮಕ್ಕಳಿಗೆ ನಮಗೆ ಗೊತ್ತಿಲ್ಲ, ತಂದೆ ತಾಯಿಗಳ ಪ್ರೀತಿ ಸಿಗದೇ ಇರತಕ್ಕಂಥ ಎಷ್ಟೋ ನಥ ದೃಷ್ಟ ಮಕ್ಕಳಿಗಿಂತ ನಾವು ಎಷ್ಟೊಂದು ಭಾಗ್ಯವಂತರು. ನನ್ನ ಜೊತೆಗೆ ನನ್ನ ತಂದೆ ಇದ್ದಾರೆ, ನನ್ನ ಜೊತೆಗೆ ನನ್ನ ತಾಯಿ ಇದ್ದಾರೆ, ನನ್ನ ದೊಡ್ಡಪ್ಪ ನನ್ನ ಜೊತೆಗೆ ಬಂದಿದ್ದಾರೆ, ನನ್ನ ಅಜ್ಜಿ ನನ್ನ ಜೊತೆಗೆ ಬಂದಿದ್ದಾರೆ. ಇವರ ಪ್ರೀತಿಯನ್ನು ನಾನು ಪಡೆದಿದ್ದೇನೆ. ಈಗ ಜೊತೆ ಕೂತ್ಕೊಂಡಿದ್ದೇವೆ ನಾವು. ನಮಗೆ 10 ಪುಸ್ತಕ ಹಿಡ್ಕೊಂಡಾಗ ಅದರಲ್ಲಿ ಯಾವ ಅಕ್ಷರಗಳು ಕಾಣೋದಿಲ್ಲ, ಮಬ್ಬಾಗಿ ಕಾಣ್ತದೆ. ನಾವು ಆ ಪುಸ್ತಕದ ಅಕ್ಷರಗಳನ್ನು ಓದಬೇಕಂದ್ರೆ ಸ್ವಲ್ಪ ದೂರ ಹಿಡ್ಕೊಂಡು ಓದಬೇಕು. ಹಾಗೆ ಪೋಷಕರಿಗೆ ನಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ವಿಶೇಷತೆಗಳು ನಮಗೆ ಕಾಣಿಸೋದಿಲ್ಲ. ನಮಗೆ ಅನ್ನಿಸ್ತದೆ, ಊರಲ್ಲಿರುವ ಎಲ್ಲ ಮಕ್ಕಳು ಎಷ್ಟೊಂದು ಬುದ್ಧಿವಂತರಪ್ಪ, ನನ್ನ ಮಗ ಮಾತ್ರ ಬುದ್ಧಿವಂತ ಅಲ್ಲ, ನನ್ನ ಮಗಳು ಮಾತ್ರ ಬುದ್ಧಿವಂತೆ ಅಲ್ಲ ಅಂತ. ಈ ಮನೆಯಲ್ಲಿ ಹೇಳ್ತಾ ಇರ್ತಾರೆ, ನೋಡು ಅವ್ರ ಮಕ್ಕಳೆಲ್ಲ ಎಷ್ಟು ಬುದ್ಧಿವಂತರಿದ್ದಾರೆ, ಅವ್ರಿಗೆಲ್ಲ ಎಷ್ಟು ಒಳ್ಳೆ ನಡತೆ ಇದೆ, ನೀನು ಇದ್ದೀಯಾ ಅಂತ ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ. ಆಚೆ ಮನೆಯ ಪೋಷಕರು ಅವರ ಮಕ್ಕಳಿಗೆ ಅದನ್ನೇ ಹೇಳ್ತಾ ಇರ್ತಾರೆ, ನೋಡು ಅವ್ರ ಮನೆಯಲ್ಲಿ ನೋಡು ಮಕ್ಕಳು ತಂದೆ ತಾಯಿಗಳಿಗೆ ಎಷ್ಟು ಗೌರವವನ್ನು ಕೊಡ್ತಾರೆ, ಅಜ್ಜ ಅಜ್ಜನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ, ನೀನು ಇದ್ದೀಯಾ ಅಂತ. ಮಕ್ಕಳಿಗೆ ಏನು ಅನ್ನಿಸ್ತಾ ಇರ್ತದೆ, ಬಾಕಿಯವರ ತಂದೆ ತಾಯಿಗಳೆಲ್ಲ ಎಷ್ಟು ಚೆನ್ನಾಗಿದ್ದಾರಪ್ಪ, ನನಗೆ ಯಾಕೆ ಇಂಥ ತಂದೆ ತಾಯಿ ಸಿಕ್ಕಿದ್ದಾರೆ ಅಂತ. ಯಾಕೆ? ನಾವು ಹತ್ರ ಇಟ್ಕೊಂಡಿದ್ದೇವೆ, ಪುಸ್ತಕನ ಹತ್ರ ಇಟ್ಕೊಂಡಿದ್ದೇವೆ. ಅದನ್ನು ಸ್ವಲ್ಪ ದೂರ ಇಟ್ಕೊಂಡಾಗ, ಮಕ್ಕಳು 4 ದಿನ ಮನೆಯಲ್ಲಿ ಇಲ್ಲದಾಗ, ತಂದೆ ತಾಯಿಗಳು ನಮ್ಮ ಜೊತೆಗೆ ಇಲ್ಲದ 4 ದಿನ ನಮಗೆ ಅವರ ಅನುಪಸ್ಥಿತಿ ಅನುಭವಕ್ಕೆ ಬರ್ತದೆ. ಸುಮಾರು ಜನ ಗಮನಿಸ್ಕೊಳ್ಳಿ, ಯಾರ್ದಾದ್ರು ನಾವು ಮನೆಗೆ ಹೋದ ತಕ್ಷಣ ಅವರ ತಂದೆ ತಾಯಿಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾ ಇರ್ತಾರೆ. ನಮ್ಮಪ್ಪ ಹಾಗೆ ಮಾಡ್ತಾಯಿದ್ರು, ಊರಿಗೆಲ್ಲ ಸಹಾಯ ಮಾಡ್ತಾಯಿದ್ರು, ಯಾರು ಮನೆಗೆ ಬಂದರೂ ನಮ್ಮ ತಾಯಿ ಊಟಕ್ಕೆ ಕೊಡದೆ ಕಳಿಸ್ತಾ ಇರಲಿಲ್ಲ. ಯಾವಾಗ ಹೇಳ್ತಾರೆ ಇದನ್ನು? ಅಪ್ಪ ಅಮ್ಮನ ಫೋಟೋಕ್ಕೆ ಹೂ ಹಾಕಿ ಹಾರ ಹಾಕಿದ ಮೇಲೆ. ಅದೇ ಅಪ್ಪ ಅಮ್ಮ ಜೊತೆಗಿದ್ದಾಗೇನೋ ಅವ್ರ ಹತ್ರ ನಾವು 3 ದಿನ ಮಾತಾಡೋದಿಲ್ಲ, ಅವ್ರ ಹತ್ರ 3 ವಾರ ಮಾತು ಬಿಡೋದು, ಆ ಅಪ್ಪ ಅಮ್ಮನ ಜೊತೆ ಜಗಳ ಮಾಡೋದು.
ಸೊ ಇವತ್ತು ನಾವು ತಂದೆ ತಾಯಿಗಳು ಪೋಷಕರು ಒಟ್ಟಾಗಿ ಕೂತ್ಕೊಂಡಿದ್ದೇವೆ. ನಾವು ಗಮನಿಸ್ಕೊಳ್ಬೇಕು, ನಮ್ಮ ಜೊತೆಗೆ ಯಾರು ಕೂತಿದ್ದಾರೆ ಇವತ್ತು, ಅವರು ನಮಗೆ ಜಗತ್ತಿನಲ್ಲಿ ಅತ್ಯಂತ ಮುಖ್ಯ ಪ್ರಮುಖ ವ್ಯಕ್ತಿಗಳು. ನನಗೆ ಬೇಕೋ ಬೇಡವೋ ಇದು ಸತ್ಯ. ಅದನ್ನು ಗೊತ್ತಿಲ್ಲದೆ ನಾನು ಅಪ್ಪ ಅಮ್ಮನ ಉಪೇಕ್ಷೆ ಮಾಡ್ತೇನೆ, ನಾನು ನನ್ನ ಮಕ್ಕಳನ್ನೇ ಉಪೇಕ್ಷೆ ಮಾಡ್ಕೊಳ್ತೇನೆ ಅಂದರೆ ಅದಕ್ಕಿಂತ ದೊಡ್ಡ ತಪ್ಪು ನಾವು ಮಾಡ್ತಾ ಇದ್ದೀವಿ, ಬೇರೆ ಯಾವುದು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಮನೆಯಲ್ಲಿ ಪ್ರಾರಂಭವಾದಂತಹ ಶಿಸ್ತು, ಒಂದು ಮನೆಯಲ್ಲಿ ಪ್ರಾರಂಭವಾದಂಥ ಶಾಂತಿ, ಒಂದು ಮನೆಯಲ್ಲಿ ಪ್ರಾರಂಭವಾದ ನೆಮ್ಮದಿ, ಅದು ಆಚೆ ಈಚೆ ಮನೆಗಳಿಗೆ ಪ್ರಸರಿಸುತ್ತೆ. ಅಬ್ದುಲ್ ಕಲಾಂ ಅವರು ಒಂದು ಯುನೈಟೆಡ್ ನೇಷನ್ಸ್ ಅಲ್ಲಿ ಭಾಷಣ ಕೊಡುವಾಗ ಹೇಳ್ತಾರೆ, ಒಂದು ಮನೆಯಲ್ಲಿ ನೀವು ಶಾಂತಿಯನ್ನು ಪ್ರಾರಂಭ ಮಾಡಿ, ನಿಮ್ಮ ಮಕ್ಕಳ ಜೊತೆಗೆ ಪ್ರೀತಿಯಿಂದ ಇರಿ, ನೀವು ದಂಪತಿಗಳು ಒಬ್ರಿಗೊಬ್ಬರು ಪ್ರೀತಿ ಗೌರವದಿಂದ ಇರಿ, ಆ ಮನೆಯ ಶಾಂತಿ ಪಕ್ಕದ ಮನೆಗಳಿಗೆ ಪಸರಿಸುತ್ತೆ, ಆ ಪಕ್ಕದ ಮನೆಗಳಿಗೆ ಪಸರಿಸಿ ಆ ಊರಿಗೆಲ್ಲ ಶಾಂತಿ ಪಸರಿಸುತ್ತೆ. ನಿಮ್ಮ ಮನೆಯಲ್ಲಿ ಪ್ರಾರಂಭವಾದಂತಹ ಶಾಂತಿ ವಿಶ್ವ ಶಾಂತಿಗೆ ಕಾರಣ ಆಗುತ್ತೆ ಅಂತ. ಅದೇ ಅಬ್ದುಲ್ ಕಲಾಂ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ, ನನ್ನ ದೇಶ ಏನಾದರೂ ಅಭಿವೃದ್ಧಿ ಆಗಬೇಕಂದ್ರೆ, ಒಂದು ಭ್ರಷ್ಟಾಚಾರ ರಹಿತ ಸಮಾಜವನ್ನು ನಾವು ಕಟ್ಟಬೇಕಂದ್ರೆ ಅದು 3 ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ. ಒಂದು ತಂದೆ, ಒಂದು ತಾಯಿ ಮತ್ತು ಒಂದು ಶಿಕ್ಷಕ. ಇವತ್ತು ಆ 3 ಜನ ನಾವಿಲ್ಲಿ ಸೇರಿದ್ದೇವೆ. ಈ ದೇಶದ ಅಭಿವೃದ್ಧಿ ನಿಮ್ಮ ಕೈಯಲ್ಲಿದೆ ಅಂದರೆ ನೀವು ನಂಬ್ತೀರಾ? ನಾನೊಂದು ಕುಲುಮೆ ಕೆಲಸ ಮಾಡ್ಕೊಂಡಿದ್ದೀನಿ ಸರ್, ನಾನೊಂದು ಆರ್ಡಿನರಿ ಕಾರ್ಪೆಂಟರ್ ಸರ್, ನನ್ನ ಕೈಯಲ್ಲಿ ಏನಿದೆ ಅಂತ ನೀವು ಅನಿಸ್ಕೊಳ್ಬೋದು. ಆ ಬೋಟ್ ರಿಪೇರಿ ಮಾಡ್ತಾ ಇರ್ತಕ್ಕಂತಹ ಕುಟುಂಬದಲ್ಲಿ ಕಲಿತಾ ಇರ್ತಕ್ಕಂಥ ಒಂದು ಬಡ ವಿದ್ಯಾರ್ಥಿ ಯಾವತ್ತಾದರೂ ಪ್ರೆಸಿಡೆಂಟ್ ಆಗ್ತಾರೆ ಅಂತ ಅವ್ರ ತಂದೆ ತಾಯಿಗಳು ಅಂದ್ಕೊಂಡಿದ್ರ? ಇವತ್ತು ಬರೀ ನಮ್ಮ ದೇಶಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಪ್ರೆಸಿಡೆಂಟ್ ಅಬ್ದುಲ್ ಕಲಾಂ ಅಂತಂದರೆ ಎಲ್ಲರೂ ಗೌರವ ಕೊಡ್ತಾರೆ. ಆದರೆ ಅವರು ಬೆಳೆದದ್ದು ನಿಮ್ಮ ಹಾಗಿನ ಮನೆಗಳಲ್ಲೇ. ಆದರೆ ಅವರಲ್ಲಿ ಶಕ್ತಿ ತುಂಬಿದ್ದು ಯಾವುದು? ಅವರಲ್ಲಿ ಶಕ್ತಿ ತುಂಬಿದ್ದು ಯಾವುದು ಅಂದರೆ ಅವರ ತಂದೆ ತಾಯಿಗಳಲ್ಲಿದ್ದ ಮೌಲ್ಯಗಳು, ಅವರ ತಂದೆ ತಾಯಿಗಳಲ್ಲಿದ್ದ ಬದ್ಧತೆ, ಅವರ ತಂದೆ ತಾಯಿಗಳಲ್ಲಿ ಇರ್ತಕ್ಕಂಥ ವಿಚಾರಗಳು ಅವರನ್ನು ಗಟ್ಟಿಗೊಳಿಸಿದ್ದು, ಅವರನ್ನು ಕನಸು ಕಾಣುವಂತೆ ಮಾಡಿದ್ದು, ಅವರನ್ನು ಏನು ಬೇಕಾದರೂ ಸಾಧನೆ ಮಾಡು ಅನ್ನುವ ಅವಕಾಶ ನೀಡಿದ್ದು. ಸೊ ತಂದೆ, ತಾಯಿ ಮತ್ತು ಶಿಕ್ಷಕರು, ನಾವು 3 ಜನ ನಮ್ಮ ಜವಾಬ್ದಾರಿಯನ್ನು ಪ್ರೀತಿಯಿಂದ ಒಪ್ಕೊಳ್ಬೇಕಾಗಿದೆ. ಇಲ್ಲ ಸರ್, ನಾನು ಜಾಸ್ತಿ ಕಲ್ತಿಲ್ಲ, ನಾನು 5ನೇ ಕ್ಲಾಸ್ ಮಾತ್ರ ಕಲ್ತಿರೋದು, ನಾನು ಮಗುವಿನ ಶಾಲೆ ಬಗ್ಗೆ ವಿಚಾರಣೆನೇ ಮಾಡೋದಿಲ್ಲ ಅಂತ ಹೇಳುವ ಆಗಿಲ್ಲ. ನಾನು ಎಷ್ಟೇ ಕಲ್ತಿದ್ರೂ ನನ್ನ ಮಗುವಿನಿಗೆ ತುಂಬಬೇಕಾದ ಮೌಲ್ಯಗಳಿಗೆ ಕೊರತೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ನೋಡಿದರೆ ಇವತ್ತು ಜಗತ್ತಿನಲ್ಲಿ ಆಗಿರುವ ಅನಾಹುತಗಳು ಏನಾದರೂ ಜಾಸ್ತಿ ಆಗಿದ್ದರೆ ಅದು ಕಲಿತವರಿಂದ ಬಿಟ್ಟರೆ ಅನಕ್ಷರಸ್ಥರಿಂದ ಯಾವ ಅನಾಹುತಗಳು ಆಗಿಲ್ಲ. ಇಲ್ಲಿ ಕೂತಿರ್ತಕ್ಕಂಥ ಪ್ರತಿ ತಂದೆ ತಾಯಿಗಳಿಗೆ ನಾನು ಕೇಳಿಕೊಳ್ಳೋದು ಏನಂತಂದರೆ, ನಿಮ್ಮ ಮಕ್ಕಳ ಕಾಳಜಿಗೆ ನೀವು ಓದಿರುವ ವಿದ್ಯಾಭ್ಯಾಸ ಅಡ್ಡಿ ಬರಲ್ಲ. ಅವರನ್ನು ಬೆಳಗ್ಗೆ ಏಳಿಸೋದು, ಓದಲಿಕ್ಕೆ ಬೇಕಾದ ವಾತಾವರಣ ಕಲ್ಪಿಸಿಕೊಡುವಂಥದ್ದು, ಅವರು ಬೆಳಗ್ಗೆ ಎದ್ದಾಗ ನಾವು ಎದ್ದು ಅವರ ಜೊತೆಗೆ ಕೂತ್ಕೊಳ್ಳುವಂಥದ್ದು. ಅವನು ಓದ್ತಾನೋ ಬಿಡ್ತಾನೋ, ಅಮ್ಮನಿಗೆ ಅವನು ಮೋಸ ಮಾಡಿ ಪುಸ್ತಕದಲ್ಲಿ ಬೇರೆ ಒಂದು ಕತೆ ಪುಸ್ತಕ ಇಟ್ಕೊಂಡು ಓದ್ತಾ ಇದ್ದಾನೆ, ಆದರೆ ನಿಮ್ಮ ಕರ್ತವ್ಯ ಸ್ಟಾಪ್ ಆಗೋದು ಬೇಡ. ನಾನು ಅವನಿಗೆ ಬೇಗ ಹೇಳಿಸ್ತೇನೆ, ಅವನಿಗೆ ಓದಲಿಕ್ಕೆ ಬೇಕಾದಂಥ ವಾತಾವರಣ ಸೃಷ್ಟಿ ಮಾಡಿ ಗಲಾಟೆ ಮಾಡದೆ ಅವನಿಗೆ ಟೀ ಕಾಫಿ ಏನೋ ಬೇಕೋ ಮಾಡಿಕೊಟ್ಟು, ಮಗು ನೀನು ಒಂದು ತಾಸು ಓದ್ಕೋ ಅಂತ ನಾನು ಅವನಕ್ಕಿಂತ ಬೇಗ ಎದ್ದು, ನಾನು ಮಲಗಿರೋದು ಅವನ ನಂತರ. 1 ದಿನ ನಿಮಗೆ ಮೋಸ ಮಾಡ್ತಾನೆ, 2 ದಿನ ಮೋಸ ಮಾಡ್ತಾನೆ, 4ನೇ ದಿವಸಕ್ಕೆ ಅಯ್ಯೋ ಪಾಪ, ರಾತ್ರಿ ಎಲ್ಲರಿಗಿಂತ ತಡವಾಗಿ ಮಲಗಿ ಅಮ್ಮ ಬೆಳಗ್ಗೆ ಮತ್ತೆ ನನಗಿಂತ ಬೇಗ ಎದ್ದು ನನಗೆ ಓದಲಿಕ್ಕೆ ಸಾಥ್ ಕೊಡ್ತಾ ಇದ್ದಾಳಲ್ಲ, ನಾನು ಅಮ್ಮನಿಗೆ ಮೋಸ ಮಾಡಬಾರ್ದು ಅಂತ 4ನೇ ದಿನ ಅವನು ಚೇಂಜ್ ಆಗ್ತಾನೆ. ತಂದೆ ಅಷ್ಟೇ, ಅಯ್ಯೋ ನಾನು ತುಂಬ ಕೆಲಸ ಮಾಡಿ ಬಂದುಬಿಟ್ಟಿದ್ದೀನಿ, ನಾನು ಇನ್ನು ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡಬೇಕಾಗಿಲ್ಲ, ನಾನು ಟಿ ವಿ ನೋಡ್ತಾ ಕೂತ್ಕೊಳ್ತೇನೆ, ನಾನು ಪೇಪರ್ ಓದಿ ನನ್ನ ಪಾಡಿಗೆ ನಾನು ಇದ್ದು ಬಿಡ್ತೇನೆ. ಇಲ್ಲ, ಮನೆಗೆ ಬಂದ ತಕ್ಷಣ ಮಗ ಎಲ್ಲಿದೆಯಾ, ಇವತ್ತು ಶಾಲೆ ಹೇಗಿತ್ತು, ಇವತ್ತು ಏನು ಕಲ್ತಿ, ನಿನ್ನ ಸ್ನೇಹಿತರು ಯಾರು, ನಿನ್ನ ಕ್ಲಾಸ್ ಟೀಚರ್ ಯಾರು, ನಿಮ್ಮ ಪರೀಕ್ಷೆಗಳು ಯಾವಾಗ, ನೀನೇನೋ ನಾಟಕ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲ, ನಾಟಕ ಯಾವಾಗ, ನನಗೆ ಮರ್ತೋಗ್ಬಿಡ್ತದೆ, ನನಗೆ ಜ್ಞಾಪಿಸು, ನಿನ್ನ ಶಾಲೆಯ ನಾಟಕದ ದಿನ ನಾನು ಬರಲೇಬೇಕು, ನಾನು ನೋಡಬೇಕು. ತಂದೆ ತಾಯಿ ಮಕ್ಕಳ ದೈನಂದಿನ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೇಬೇಕು.
ಇವತ್ತು ಸಭೆಯಲ್ಲಿ ನಿಮ್ಮ ಮಗುವಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ, ಅಲ್ಲಿ ಊರಿನ ಎಲ್ಲ ಜನರು ಇದ್ದಾರೆ, ಆ ಸಭೆಯಲ್ಲಿ ತಂದೆ ತಾಯಿ ಇಲ್ಲ ಅಂತ ಆಗಬಾರ್ದು. ಇಲ್ಲಿ ನಿಂತ್ಕೊಂಡು ನನಗೆ ಅವರು ಸಂಸ್ಥೆಯ ಮುಖ್ಯಸ್ಥರು ಕೊಟ್ಟರೆ ಆಗೋ ಸಂತೋಷಕ್ಕಿಂತ ಈ ಸಭೆಯಲ್ಲಿ ನನ್ನ ತಾಯಿ ಕೂತ್ಕೊಂಡು ನಾನು ಸರ್ಟಿಫಿಕೇಟ್ ತಗೊಳ್ಳೋದನ್ನು ನೋಡ್ತಾ ಇದ್ದಾರೆ ಅನ್ನೋ ಸಂತೋಷ ದೊಡ್ಡದು. ಆ ಸಂತೋಷವನ್ನು ನಾವು ಕಿತ್ಕೊಳ್ಬಾರ್ದು. ಯಾಕೆ ಅಂತಂದರೆ, ನಾನು ನನ್ನ ತಂದೆ ತಾಯಿಗಳಿಗೆ ಇಷ್ಟಪಡ್ತಾರೆ ನನ್ನ ಅನ್ನೋ ಭಾವನೆ ಕೊಡಲಿಕ್ಕೆ ನಾನೇನು ಹೆಚ್ಚು ವಿದ್ಯೆ ಖರ್ಚು ಮಾಡಬೇಕಾಗಿಲ್ಲ. ಈ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಅಂದರೆ, ನನಗೆ ನನ್ನ ಅಪ್ಪನಿಗೆ ನಾನಂದ್ರೆ ಇಷ್ಟ, ನನ್ನ ಅಮ್ಮನಿಗೆ ನಾನಂದ್ರೆ ಇಷ್ಟ, ನನ್ನ ಅಜ್ಜಿಗೆ ನಾನಂದ್ರೆ ಇಷ್ಟ ಅನ್ನುವ ಭಾವನೆಯನ್ನು ನಾವು ಮಕ್ಕಳಲ್ಲಿ ಬೆಳೆಸಬೇಕು. ಹಾಗೆ ನೀನಂದರೆ ನನಗಿಷ್ಟ ಅಂತ ಯಾವ ಮನೆಯಲ್ಲಿ ಎಲ್ಲರೂ ಪ್ರೀತಿಯಿಂದ ಬೆಳೆಸ್ತಾರೋ ಆ ಮಕ್ಕಳು ಕೆಟ್ಟ ಕೆಲಸ ಮಾಡಲ್ಲ, ಆ ಮಕ್ಕಳು ಇನ್ಯಾರಿಗೂ ಅನ್ಯಾಯ ಮಾಡಲ್ಲ, ಇನ್ಯಾರಿಗೂ ತೊಂದರೆ ಮಾಡಿ ಬರೋದಿಲ್ಲ. ಯಾಕೆ ಅಂತಂದರೆ, ಅವನು ನನ್ನನ್ನು ಇಷ್ಟಪಡ್ತಾರೆ ಎಲ್ಲರೂ ಅಂದ ತಕ್ಷಣ, ಮನೆಯಲ್ಲಿ ಇಷ್ಟಪಡ್ತಾ ಇದ್ದನಾಗ ಅವನು ಆ ಪ್ರೀತಿಗೋಸ್ಕರ, ಆ ಕೊರತೆಗೋಸ್ಕರ ಇನ್ನೆಲ್ಲ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಆಲ್ರೆಡಿ ತಂದೆ ತಾಯಿ, ಚಿಕ್ಕಪ್ಪ ದೊಡ್ಡಪ್ಪ, ಅಜ್ಜ ಅಜ್ಜಿಯಿಂದ ಸಿಗಬೇಕಾದಂತಹ ಪ್ರೀತಿ, ಮಾನ್ಯತೆ, ಗುರುಗಳಿಂದ ಸಿಗಬೇಕಾದ ಮಾನ್ಯತೆ ಎಲ್ಲ ಸಿಕ್ಕ ಮಗು ಅದರ ಕೊರತೆಯಿಂದ ಹುಡ್ಕೊಂಡು ಇನ್ನೆಲ್ಲ ಹೊರಗೆ ಹೋಗೋದಿಲ್ಲ. ಯಾವ ಮನೆಯಲ್ಲಿ ಆ ಪ್ರೀತಿ ಕೊರತೆ ಕೊರತೆ ಕಾಣಿಸ್ತಾ ಇದೆ, ಅವರು ಆ ಪ್ರೀತಿಯ ಕೊರತೆಗೆ, ಆ ಮಾನ್ಯತೆಯ ಕೊರತೆಗಾಗಿ ಕೆಲವೊಂದು ಸರಿ ತಪ್ಪು ಸ್ನೇಹಗಳನ್ನು ಮಾಡ್ಕೊಳ್ತಾರೆ. ಯಾರೋ 4 ಜನ ಸ್ನೇಹಿತರು ಅವನಿಗೆ ಖರ್ಚು ಮಾಡ್ತಾರೆ, ಅವನಿಗೆ ಸಿಗರೇಟ್ ಕೊಡಿಸ್ತಾರೆ, ಅವನಿಗೆ ಬಾರಿಗೆ ಕರ್ಕೊಂಡು ಹೋಗ್ತಾರೆ. ಅವನಿಗೆ ಅದು ಇಷ್ಟ ಇಲ್ಲ, ಮೂಲತಃ ಅವನಿಗೆ ಇಷ್ಟ ಇಲ್ಲ ಅದು. ಆದರೆ ಅದೇ 4 ಜನ ಸ್ನೇಹಿತರು ನನಗೆ ಸ್ನೇಹವನ್ನು ಕೊಡ್ತಾ ಇದ್ದಾರೆ, ಅದೇ 4 ಜನ ಸ್ನೇಹಿತರು ನನಗೆ ಬೆನ್ನು ತಡ್ತಾರೆ, ಅದೇ 4 ಜನ ಸ್ನೇಹಿತರು ನನ್ನನ್ನು ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಕೊಡ್ತಾ ಇದ್ದಾರೆ ಅಂಥೇಳಿ ಅವನು ಅಪ್ಪ ಅಮ್ಮನಿಂದ ದೂರ ಆಗಿ ಆ ಸ್ನೇಹಿತರಿಗೆ ಹತ್ರ ಆಗ್ತಾನೆ. ಹಾಗಾಗಿ ನಮ್ಮ ಮನೆಯಲ್ಲಿ ಸಿಗಬೇಕಾದಂತಹ ಆ ಪ್ರೀತಿ, ಮಾನ್ಯತೆ, ವ್ಯಾಲಿಡೇಷನ್ ಆ ಮಕ್ಕಳಿಗೆ ಕೊಡೋಣ. ಮಕ್ಕಳ ಜೊತೆಗೆ ಜಗಳನೇ ಆಡಬಾರ್ದು, ಮಕ್ಕಳ ಜೊತೆಗೆ ನಾವು ಶಿಸ್ತು ಮಾಡುವಾಗ ಸ್ಟ್ರಿಕ್ಟ್ ಮಾಡಲೇಬಾರ್ದು ನಾನು ಹೇಳ್ತಾ ಇಲ್ಲ. ಆದರೆ ನೀವು ಕೊಡುವ ಪ್ರೀತಿಯಲ್ಲಿ ಕೊರತೆ ಆಗಬಾರ್ದು. ಅವರು ಏನು ನೀವು ಪ್ರೀತಿಯಿಂದ ಕೆಲಸ ಆಗ್ತಾ ಇಲ್ಲ ಅಂದಾಗ ನೀವು ಬೇಕಾದಂಥ ಶಿಸ್ತನ್ನು ನೀವು ಜರುಗಿಸಿ. ಆದರೆ ಡಾಕ್ಟ್ರ್ ಹೇಳ್ದಂಗೆ ಮುದ್ದು ಮಾಡಿಬಿಟ್ರೆ ಮಕ್ಕಳು ಹಾಳಾಗಿ ಹೋಗ್ತಾರೆ, ಅವ್ರಿಗೆಲ್ಲ ಜಾಸ್ತಿ ಮುದ್ದು ಮಾಡಿದರೆ ಪ್ರಯೋಜನ ಇಲ್ಲ, ನಮ್ಮ ತಲೆ ಮೇಲೆ ಕೂತ್ಕೊಳ್ತಾರೆ. ಪ್ರೀತಿಯಿಂದ ಯಾವ ಮಕ್ಕಳು ಹಾಳಾಗೋದಿಲ್ಲ. ಒಂದು ಅಮೇರಿಕದಂತಹ ದೇಶದಲ್ಲಿರ್ತಕ್ಕಂತಹ ಅಲ್ಲಿಯ FBI ಏಜೆಂಟು, FBI ಡೈರೆಕ್ಟರು ಅವರು ಹೇಳ್ತಾರೆ, ನಿಮ್ಮ ಮನೆಗಳಲ್ಲಿ ಶಿಸ್ತಿನಿಂದ ನಿಮ್ಮ ಮಕ್ಕಳನ್ನು ಬೆಳೆಸಿ. ನಿಮ್ಮ ಮನೆಗಳಲ್ಲಿ ನಾನು ಈ ದೇಶದ ಜುವೆನೈಲ್ ಡೆಲಿಕ್ವೆನ್ಸಿ, ಮಕ್ಕಳಲ್ಲಿನ ಅಪರಾಧಗಳನ್ನು 95% ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಎಲ್ಲೋ ಒಂದು ಒಡೆದಾಡ್ಕೊಳ್ತಾರೆ ಮಕ್ಕಳು, ಯಾವುದೋ ಒಂದು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಸೇರಿಕೊಳ್ತಾರೆ, ಇನ್ನೊಂದು ಕಡೆ ಎಲ್ಲೋ ಸಾರ್ವಜನಿಕ ಸ್ವತ್ತು ಹಾಳು ಮಾಡ್ತಾರೆ ಅಂದರೆ ಅದು ಕಾರಣ ಬೇರೆಲ್ಲ ಹುಡ್ಕೋಬೇಕಾಗಿಲ್ಲ. ಇಲ್ಲಿ ನಾವು ಮನೆಯಲ್ಲಿ ಎಲ್ಲೋ ಒಂದು ಕಡೆ ಕಾಳಜಿಯಲ್ಲಿ ಹಿಂದೆ ಬಿದ್ದಿದ್ದೇವೆ. ಪೋಷಕರು ನಾವು ಎಚ್ಚೆತ್ಕೊಳ್ಬೇಕು. ನಮ್ಮ ಮಗುವಿಗೆ ಸರಿಯಾದ ಮಾದರಿ ಸಿಗ್ತಾ ಇದೆಯೋ ಇಲ್ವೋ? ನಾನು ಅಪ್ಪ ಅಮ್ಮ ಚೆನ್ನಾಗಿದ್ದೀವಪ್ಪ, ಏನಾದರೂ ತಪ್ಪು ಮಾಹಿತಿ ಅವನಿಗೆ ಮಾಧ್ಯಮದಿಂದ ಸಿಗ್ತಾ ಇದೆಯಾ, ಸ್ನೇಹಿತರಿಂದ ಸಿಗ್ತಾ ಇದೆಯಾ, ನಾನು ಇಲ್ಲದ ಅನುಪಸ್ಥಿತಿಯಲ್ಲಿ ಮಗುವಿಗೆ ತಪ್ಪು ಮಾದರಿಗಳು ಸಿಗ್ತಾ ಇದೆಯಾ? ಇದನ್ನೆಲ್ಲ ಗಮನಿಸ್ಕೊಳ್ಬೇಕಾಗ್ತದೆ. ಮಗುವಿಗೆ ಬೇಕಾದಂಥ ಮಾದರಿ ನಾವು ನೀಡ್ತಾ ಇದ್ದೇವ. ನನ್ನ ಮಕ್ಕಳು ಸತ್ಯವಂತರಾಗಬೇಕು, ನನ್ನ ಮಕ್ಕಳು ಲಂಚ ತೆಗೆದುಕೊಳ್ಬಾರ್ದು, ನನ್ನ ಮಕ್ಕಳು ದಕ್ಷ ಆಡಳಿತಗಾರರಾಗಬೇಕು, ನನ್ನ ಮಕ್ಕಳು ಈ ದೇಶಕ್ಕೊಂದು ಆಸ್ತಿ ಆಗಬೇಕು, ನನ್ನ ಮಕ್ಕಳು ಹಿರಿಯರಿಗೆ ಗೌರವ ನೀಡುವಂಥವರಾಗಬೇಕು ಅಂತ ಅಂದ್ಕೊಳ್ಳುವ ಮೊದಲು ನಾನು ಸತ್ಯವಂತನಾಗಬೇಕು, ನಾನು ಲಂಚ ತೆಗೆದುಕೊಳ್ಬಾರ್ದು, ನಾನು ದುಶ್ಚಟಗಳಿಗೆ ದಾಸನಾಗಬಾರ್ದು, ನಾನು ಮಕ್ಕಳ ಎದುರಿಗೆ ಅವಾಚ್ಯ ಶಬ್ದಗಳನ್ನು ಮಾತಾಡಬಾರ್ದು, ನಾನು ಕೈಯಲ್ಲಿ ಸಿಗರೇಟ್ ಇಟ್ಕೊಳ್ಳೋ ಬದಲು ಪೆನ್ನು ಪೆನ್ಸಿಲ್ ಇಟ್ಕೊಳ್ಬೇಕು, ನನ್ನ ಮಗ ಓದಬೇಕು ಅಂತ ಅಂದ್ಕೊಳ್ಳೋ ಜೊತೆಗೆ ಅವನು ಓದಲಿಕ್ಕೆ ಕೂತಾಗೆಲ್ಲ ನಾನು ಒಂದು ಪುಸ್ತಕನೋ ಪೇಪರೋ ಮ್ಯಾಗ್ಝಿನೋ ಹಿಡ್ಕೊಂಡು ಓದುವಂಥವ್ರು ಆಗಬೇಕು. ಒಟ್ಟಿನಲ್ಲಿ ಅವರಿಗೆ ಸಿಗುವ ಮಾದರಿ ನಮ್ಮ ಮನೆಯಲ್ಲೇ ಸಿಗಬೇಕು.
ಮಕ್ಕಳಿಗೆ ಗೊತ್ತಾಗ್ತದೆ ನನ್ನ ತಂದೆ ತಾಯಿಗಳು ಪಾಪ ನನಗೆ ಓದುವ ವಾತಾವರಣ ಕೊಡೋಕ್ಕೆ, ಪೂರಕ ವಾತಾವರಣ ಕೊಡಲಿಕ್ಕೋಸ್ಕರ ಇಷ್ಟೆಲ್ಲ ಶ್ರಮ ಪಡ್ತಾ ಇದ್ದಾರೆ, ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ಸಂತೋಷಕ್ಕೆ ಕಾರಣ ಆಗ್ತೇನೆ ಅಂತೇಳಿ. ಎಲ್ಲ ಮಕ್ಕಳಿಗೂ ಇರ್ತದೆ, ನನ್ನ ಅಪ್ಪ ಅಮ್ಮನ ಹೆಮ್ಮೆಯಿಂದ ತಿರುಗುವಾಗೆ ಮಾಡಬೇಕು ಅಂತ. ನಮಗೂ ಇತ್ತಲ್ವ? ಸೊ ಖಂಡಿತವಾಗಿ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಬೇಡಿ ಅಲ್ವಾ? ಗುಂಡಪ್ಪನವರು ಹೇಳ್ತಾರೆ, ಕಳವಳ ಪಡಬೇಡಿ ನಿಮ್ಮ ಮಕ್ಕಳ ಬಗ್ಗೆ, ಅವ್ರಿಗೆ ಏನೇನು ಆಗಬೇಕು ಅದು ಆಗ್ತದೆ. ಅತೀ ಪ್ರೀತಿ ಮಾಡಿ ಎಲ್ಲ ನನ್ನ ಮಗನಿಗೆ ಸಿಗಬೇಕು ಅಂತ ಕಾಳಜಿ ಮಾಡಿದ ಧೃತರಾಷ್ಟ್ರನ ಮಕ್ಕಳು ಉಳಿಲಿಲ್ಲ. ತಂದೆಯ ಅನುಪಸ್ಥಿತಿ ಇದ್ರೂ ತಂದೆ ತಾಯಿ ಹಾಕಿಕೊಟ್ಟ ಮೌಲ್ಯಗಳಿಗಿಂದ ತಮ್ಮಷ್ಟಕ್ಕೆ ತಾವೇ ಜಯ ಅನುಭವಿಸಿದಂಥ ಪಾಂಡವರು ಏನು ದಾರಿ ತಪ್ಪಲಿಲ್ಲ. ಆದರೆ ನಾವು ಅಂದ್ಕೊಳ್ಳೋದೇನೆಂದರೆ, ಅಯ್ಯೋ ತುಂಬ ಆಲೋಚನೆ ಆಗಿಬಿಟ್ಟಿದೆ ನನಗೆ ನನ್ನ ಮಗನ ಜೊತೆಗೆ, ನನ್ನ ಮಗ ಏನಾಗ್ತಾನೋ ಏನೋ, ನನ್ನ ಮಗಳು ಏನಾಗ್ತಾಳೋ ಏನೋ. ಆ ಅನುಮಾನ ನಿಮಗೆ ಬೇಡ. ಇವತ್ತು ಸ್ವಾಮಿ ವಿವೇಕಾನಂದ ಅವರ ಹೆಸರಿನಲ್ಲಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗೆ ನಿಮ್ಮ ಮಗುವನ್ನು ಹಾಕಿದ್ದೀರಿ. ಮನಸ್ಸಲ್ಲಿ ಪ್ರತಿದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ನನ್ನ ಮಗುವಿಗೆ ಆ ವಿವೇಕ ಸಂದೇಶ ಸಿಗಲಿ ಅಪ್ಪ, ಇಡೀ ದೇಶ ಮೆಚ್ಚಿಕೊಳ್ಳುವಂತಹ ವ್ಯಕ್ತಿ ನನ್ನ ಮಗ ಆಗಲಿ, ವಿವೇಕ ಸಿದ್ಧಾಂತಗಳಲ್ಲಿ ಮೈಗೂಡಿಸ್ಕೊಳ್ಳಿ. ಹೇಗೆ ಇಡೀ ಪ್ರಪಂಚದಲ್ಲಿ ಭಾರತೀಯತೆಯನ್ನು ಎತ್ತಿ ನೋಡುವಾಗೆ ಮಾಡಿದ್ರು ಸ್ವಾಮಿಗಳು, ಆ ರೀತಿಯ ನನ್ನ ಮಗ ಮಗಳಾಗಲಿ ಅಂತ ನಿಮ್ಮ ಪ್ರತಿನಿತ್ಯದ ಪ್ರಾರ್ಥನೆಗಳಲ್ಲಿ ಅವರನ್ನು ಸೇರಿಸ್ಕೊಳ್ಳಿ. ಅವರಲ್ಲಿರ್ತಕ್ಕಂತಹ ಒಳಿತುಗಳನ್ನು ಕಂಡುಕೊಳ್ಳಿ. ಅದು ಖಂಡಿತ ಒಂದು ದಿನ ಸಾಧ್ಯ ಆಗ್ತದೆ. ನಾವು ನನ್ನ ಮಗನ ಬಗ್ಗೆ ಪ್ರತಿನಿತ್ಯ ಅನುಮಾನನೇ ಪಡ್ತೇವೆ. ಅಯ್ಯೋ ಇವನೇನಾಗ್ತಾನೋ ಏನೋ, ಅಯ್ಯೋ ಇವನೇನಾಗ್ತಾನೋ ಏನೋ, ನನಗೆ ಇವನದೇ ಚಿಂತೆ, ನನಗೆ ನನ್ನ ಮಗಳದೇ ಚಿಂತೆ ಅಂತ ನೀವು ಅನುಮಾನ ಪಡ್ತಾ ಇದ್ದರೆ ಅವರು ಆ ಸಾಧನೆ ಮಾಡೋದರಲ್ಲಿ ಕೂಡ ಹಿಂದೆ ಬೀಳ್ತಾರೆ. ಹದಿಹರೆಯ ನಿಮ್ಮ ಮಕ್ಕಳೀಗ ಹದಿಹರೆಯದಲ್ಲಿದ್ದಾರೆ, ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ, ದೈಹಿಕವಾಗಿ ಬೆಳೀತಾ ಇದ್ದಾರೆ. ಆ ದೈಹಿಕ ಶಾರೀರಿಕ ಬದಲಾವಣೆಗಳಿಗೆ ಬೇಕಾದಂತಹ ಹಾರ್ಮೋನುಗಳ ಏರುಪೇರು ಅವರ ಶರೀರದಲ್ಲಿ ಆಗ್ತಾ ಇದೆ. ಅದರಿಂದಾಗಿ ತುಸು ಬೇಗ ಸಿಟ್ಟು ಮಾಡಿಕೊಳ್ತಾರೆ, ಏಕಾಗ್ರತೆಯನ್ನು ಕಳ್ಕೊಳ್ತಾರೆ, ಬೇರೆ ಬೇರೆ ಆಕರ್ಷಣೆಗಳಿಗೆ ಬಲಿಯಾಗ್ತಾರೆ. ಅನ್ಯಲಿಂಗಿ ಆಕರ್ಷಣೆಗೆ ಇರ್ತದೆ. ಈ ಸಮಯದಲ್ಲಿ ಓದಬೇಕು ಅನ್ನುವ ಆಲೋಚನೆ ಇದೆ, ಸಂತೋಷ ಪಡಬೇಕು, ಮನೋರಂಜನೆ ಪಡಬೇಕು ಅನ್ನುವ ಆಕರ್ಷಣೆಗಳಿದೆ. ಈ ಹಿಂದೆ 10-20 ವರ್ಷಗಳ ಹಿಂದೆಗಿಂತ ಈಗ ಹೆಚ್ಚು ಸವಾಲುಗಳು ನಮ್ಮ ಮಕ್ಕಳ ಮುಂದೆ ಇದೆ. ಟಿ ವಿ ಇದೆ, ಅದರಲ್ಲಿ 350 ಚಾನಲ್ಸ್ ಇದೆ, ಹೆಚ್ಚಿನ ಕಡೆ ವೈಫೈ ಇದೆ, ನಿರಂತರ ಇಂಟರ್ನೆಟ್ ಇದೆ, ಪ್ರತಿ ಮನೆಯಲ್ಲಿ 2-3 ಮೊಬೈಲ್ಗಳಿದೆ, ಪೋರ್ನೋಗ್ರಫಿ ಇದೆ, ಆನ್ಲೈನ್ ಗೇಮ್ಸ್ ಇದೆ. ಇವೆಲ್ಲದರ ಮಧ್ಯೆ ಅವರು ಓದಬೇಕಾಗಿದೆ, ಇವೆಲ್ಲರ ಮಧ್ಯೆ ಅವರು ಮೌಲ್ಯಗಳನ್ನು ಮೈಗೂಡಿಸ್ಕೊಳ್ಬೇಕಾಗಿದೆ. ಸೊ ನಮ್ಮ ಮಕ್ಕಳಿಗೆ ಹೆಚ್ಚು ಸವಾಲುಗಳಿದೆ. ಹೆಚ್ಚು ಸವಾಲುಗಳು ಮಗುವಿಗಿದೆ ಅಂತ ಗೊತ್ತಾದ ಪೋಷಕರು ಅವ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗಿದೆ. ನಮಗೆ ಆತಂಕ ಅಷ್ಟೇ ಸಾಲದು. ಅಯ್ಯೋ ಏನಪ್ಪ ಮಾಡೋದು, ಈಗೆಲ್ಲ ಮಕ್ಕಳು ಹಾಳಾಗಿದ್ದಾರೆ, ನಮ್ಮ ಟೈಮಲ್ಲಿ ಈಗ ಇರಲಿಲ್ಲ ಅಂಥೇಳಿ ಅಂದ್ಕೊಂಡು ಆತಂಕ ಪಡೋದಕ್ಕಿಂತ ಐ ವಿಲ್ ಅಪ್ಡೇಟ್ ಮೈಸೆಲ್ಫ್. ನನ್ನ ಮಗುವಿನ ಇವತ್ತಿನ ಸವಾಲುಗಳಿಗೆ ತಕ್ಕ ಹಾಗೆ ನಾನು ನನ್ನನ್ನು ಅಪ್ಡೇಟ್ ಮಾಡ್ಕೊಳ್ತೇನೆ. ನಾನು ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತ ಏನು ಅಪ್ಡೇಟ್ ಮಾಡ್ಕೊಳ್ಬೇಕು? ಫಸ್ಟು ನಾವು ಮಕ್ಕಳ ಜೊತೆಗೆ ನಿರಂತರವಾದ ಸಂವಹನದಲ್ಲಿರಬೇಕು, ಮಕ್ಕಳ ಜೊತೆಗೆ ಪ್ರತಿನಿತ್ಯ ಮಾತಾಡಬೇಕು. ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಅವರು ಕಾಲೇಜಿಂದ ಬರ್ತಾರೆ, ಬಂದ ತಕ್ಷಣ ನಿಮ್ಮ ಎಲ್ಲ ಕೆಲಸಗಳು ನಿಮಗೆ ಗೊತ್ತು 5 ಗಂಟೆಗೆ ಮಗು ಬರ್ತಾನೆ ಅಂತ. ಆಗ ನನ್ನ ಕೆಲಸಗಳನ್ನು ಬದಿಗಿಟ್ಟು ಟಿ ವಿ ಆಫ್ ಮಾಡಿ ಫೋನನ್ನು ಸೈಲೆಂಟಾಗಿಟ್ಟು 5 ನಿಮಿಷ ಹೇಗಿತ್ತು ಇವತ್ತು ಕ್ಲಾಸು, ಏನು ಮಾಡಿದ್ರು, ಇದೊಂದು ಅಭ್ಯಾಸ ಆಗಿಬಿಡ್ತದೆ. ರಾತ್ರಿ ಊಟಕ್ಕೆ ಒಟ್ಟಿಗೆ ಕೂತ್ಕೊಳ್ಳಿ, ಒಟ್ಟಿಗೆ ಕೂತ್ಕೊಂಡು ಒಬ್ರಿಗೊಬ್ಬರು ಮಾತಾಡ್ತಾ ಇವತ್ತಿನ ದಿನ ಹೇಗಿತ್ತು, ನೀವು ಕೆಲಸದ ಜಾಗದಲ್ಲಿ ಏನೇನಾಯಿತು ಅವ್ರಿಗೆ ಹೇಳಿ, ತಾಯಿ ಮನೇಲಿ ಏನೇನು ನಡೀತು ಅವ್ರಿಗೆ ಹೇಳಿ, ಮಗು ಶಾಲೆಯಲ್ಲಿ ಏನೇನಾಯಿತು ಅವನು ಹೇಳಲಿ.
ಈ ಒಟ್ಟಿಗೆ ಕೂತು ಊಟ ಮಾಡುವಂತಹ ಸಮಯದಲ್ಲಿ ಇದೆಲ್ಲ ಎಕ್ಸ್ಚೇಂಜ್ ಆಗ್ತದೆ. ಯಾಕೆ ಇದು ಮುಖ್ಯ ಆಗ್ತದೆ ಅಂದರೆ, ಮಕ್ಕಳಿಗೆ ಯಾವಾಗಲೂ ಒಳ್ಳೆಯ ಅನುಭವಗಳಾಗಿದ್ದರೆ ಖಂಡಿತ ಬಂದು ಹೇಳ್ಕೊಳ್ತಾರೆ. ಕೆಲವೊಂದು ಸರಿ ಕಹಿ ಘಟನೆಗಳು ನಡೀತದೆ. ಅವ್ರಿಗೆ ಯಾರೋ ಅವಮಾನ ಮಾಡ್ತಾರೆ, ಅವ್ರಿಗೆ ಯಾರೋ ಟೀಸ್ ಮಾಡ್ತಾರೆ, ಯಾರೋ ಬುಲ್ಲಿಂಗ್ ಮಾಡ್ತಾರೆ, ಸ್ನೇಹಿತರು ಯಾರೋ ಒತ್ತಾಯದಲ್ಲಿ ಸಿಗರೇಟ್ ಸೇದಿಸ್ತಾರೆ, ಯಾರೋ ತಂಬಾಕು ಹಾಕೋದು ಕಲಿಸ್ತಾರೆ, ಇನ್ಯಾರೋ ಅವನ ಮೊಬೈಲಲ್ಲಿ ಅಶ್ಲೀಲ ಚಿತ್ರಗಳನ್ನು ತೋರಿಸಿರ್ತಾನೆ. ಇವೆಲ್ಲ ಕಹಿ ನೆನಪುಗಳು, ಕಹಿ ಘಟನೆಗಳನ್ನು ಅವನು ತಂದೆ ಜೊತೆಗೋ ತಾಯಿ ಜೊತೆಗೋ ಹಂಚ್ಕೊಳ್ಬೇಕು ಅಂತ ಬರ್ತಾನೆ. ಹೇಗೆ ಹೇಳಲಿ ಅಪ್ಪ ನಾನು ತಂದೆಗೆ, ಇವತ್ತು ನಾನೊಂದು ಅಶ್ಲೀಲ ವಿಡಿಯೋ ನೋಡಿದೆ ಅಂತ ಹೇಗೆ ಹೇಳಲಿ? ನನ್ನ ಸ್ನೇಹಿತರ ಜೊತೆಗೆ ಇವತ್ತು ಸಿಗರೇಟ್ ಸೇದ್ಬಿಟ್ಟೆ ನಾನು ಅಂತ ಹೇಗೆ ಹೇಳಲಿ? ಈ ಆತಂಕದಲ್ಲಿ ಅವನು ಇರ್ತಾನೆ. ಆ ಸಮಯದಲ್ಲಿ ಪೋಷಕರು ಶಾಂತವಾಗಿದ್ದರೆ, ಸಮಾಧಾನದಿಂದಿದ್ದರೆ, ಸ್ವಲ್ಪ ಯೋಚನೆ ಮಾಡಿ ಅರ್ಧಂಬರ್ಧ ವಿಷಯ ಆದರೂ ನಿಮಗೆ ತಿಳಿಸ್ತಾನೆ. ತಿಳಿಸ್ತೇ ಇದ್ದರೂ ಕೂಡ ನೀವು ಅವರ ಮುಖವನ್ನು ನೋಡಿದರೆ ಅವನು ಏನೋ ಮುಚ್ಚಿಡ್ತಿದ್ದಾನೆ ಅಂತ ನಿಮಗೆ ಗೊತ್ತಾಗ್ತದೆ. ಅವನು ನಿಮ್ಮ ಮುಖಕ್ಕೆ ಮುಖ ಕೊಟ್ಟು ನೋಡ್ತಾ ಇಲ್ಲ, ನಿಮ್ಮನ್ನು ಅವಾಯ್ಡ್ ಮಾಡ್ತಾನೆ. ಬಂದ ತಕ್ಷಣ ಅವನ ಕೋಣೆಗೆ ಹೋಗ್ತಾನೆ. ಮಗಳು ತಾಯಿ ಹತ್ರ ಮಾತಾಡಲಿಕ್ಕೆ ಅವಾಯ್ಡ್ ಮಾಡ್ತಾ ಇದ್ದಾಳೆ, ವಿಷಯನ ಬೇರೆ ಕಡೆ ಸಾಗಿಸ್ತಾ ಇದ್ದಾಳೆ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ. ಈ ಡೇ 1 ನೀವು ಇದನ್ನು ಗಮನಿಸಲಿಕ್ಕೆ ಶುರು ಮಾಡಿದರೆ ಅವರು ಆ ಸಮಸ್ಯೆಯಲ್ಲಿ ಹೆಚ್ಚು ದೂರ ಮುಳುಗಿ ಹೋಗೋದನ್ನು ತಪ್ಪಿಸ್ಬೋದಾಗ್ತದೆ. ಹೈಸ್ಕೂಲಿಗೆ ಮುಗೀತು, ನಾನು ದಿನ ಪೇಪರ್ ಓದ್ತಾ ಇದ್ದೇನೆ. ಎಷ್ಟೊಂದು ಪೇಪರ್ಗಳಲ್ಲಿ ಬರುತ್ತೆ, ಈ ಹದಿಹರಿಯದವರು ಸಿಗರೆಟ್ ಸ್ಮೋಕಿಂಗಿಗೆ ದಾಸರಾಗ್ತಾ ಇದ್ದಾರೆ, ತಂಬಾಕಿಗೆ ದಾಸರಾಗ್ತಾ ಇದ್ದಾರೆ, ಗಾಂಜಾಕ್ಕೆ ದಾಸರಾಗ್ತಾ ಇದ್ದಾರೆ, ಎಷ್ಟೊಂದು ರಿಪೋರ್ಟ್ಸ್ ಬರ್ತಾ ಇದೆ. ನಾನು ಯಾವತ್ತಾದರೂ ಕೂತ್ಕೊಂಡು ನನ್ನ ಮಕ್ಕಳ ಹತ್ರ ಮಾತಾಡಿದ್ದೇನಾ, ಮಗ ಇದೇನಿದು, ಯಾಕೆ ಹಿಂಗೆ ಆಗ್ತಾ ಇದೆ, ನಿಮ್ಮ ಕಾಲೇಜಲ್ಲೂ ಈ ಥರ ಆಗ್ತದಾ? ಪಟ್ಟಂತ ಓಪನ್ ಆಗ್ತಾರೆ. ಹೌದಮ್ಮ, ನನ್ನ ಕ್ಲಾಸ್ಮೇಟ್ಸ್ ಒಂದು 3-4 ಜನ ಗಾಂಜಾ ಸೇರ್ತಾರೆ. ಮಾತಾಡ್ತಾನೆ ಅವನು. ನಾನೇನು ಅಂದ್ಕೊಳ್ತೇನೆ ಅಂದರೆ ಅದ್ರ ಬಗ್ಗೆ ನಾನು ಮಾತಾಡೋದೇ ಬೇಡ, ಯಾಕಂದರೆ ಮಾತಾಡಿದರೆ ಅವನಿಗೆ ಐಡಿಯಾ ಕೊಟ್ಟಂಗೆ ಆಗ್ತದೆ. ಇಲ್ಲ, ಅವರಿಗೆಲ್ಲ ಗೊತ್ತು. ನೋಡು ಮಗ, ಈ ಪೇಪರಲ್ಲಿ ಇವತ್ತು ಬಂದಿದೆ, ತಂದೆ ಮೊಬೈಲ್ ಕಿತ್ಕೊಂಡಿದ್ದಕ್ಕೆ ಅವರ ತಂದೆ ತಲೆಗೆ ಅವನು ಕಲ್ಲಿಂದ ಹೊಡೆದದ್ದು ಸುದ್ದಿ ಬಂದಿದೆ. ಯಾಕೆ ಹೀಗೆ ಮಾಡ್ತಾರೆ ಯುವಜನರು? ಆವಾಗ ಅವನು ಹೇಳ್ತಾನೆ, ಅಮ್ಮ ಅದೇನು ಗೊತ್ತಾ, ಅದನ್ನು ನೋಡುವಾಗ ಅಷ್ಟು ಇಂಟ್ರೆಸ್ಟ್ ಇರ್ತದೆ. ಅದು ಗೇಮು ಎಷ್ಟು ಇಂಟ್ರೆಸ್ಟಿಂಗ್ ಇರ್ತದೆ ಅಂದರೆ ಅದರ ಮಧ್ಯೆ ಯಾರು ಬಂದ್ರೂ ನಮಗೆ ಡಿಸ್ಟರ್ಬ್ ಆಗ್ತದೆ ಅಂತ ಅನಿಸುತ್ತೆ. ಆ ಟೈಮಲ್ಲಿ ಅವ್ರು ಕಿತ್ಕೊಂಡಿದ್ದು ತಪ್ಪು. ಅವನೇನು ವಾದಿಸ್ತಾನೆ ಅಂದರೆ ಅವರಪ್ಪ ಮಾಡಿದ ತಪ್ಪು ಅಂತಲೇ ವಾದಿಸ್ತಾನೆ. ಅಲ್ಲ ಕಣೋ, ಅವರಪ್ಪನಿಗೆ ಗೊತ್ತಿರ್ತದ ಇವನು ಇಷ್ಟೊತ್ತಿಂದ ಆನ್ಲೈನ್ ಗೇಮ್ ಆಡ್ತಾ ಇದ್ದಾನೆ, ಅವನು ಓದಿನಿಂದ ವಿಮುಖನಾಗ್ತಾ ಇದ್ದಾನೆ, ಅವನು 1 ಗಂಟೆ ಆಯಿತು ಇನ್ನು ಓದೋದಿಲ್ಲ ಅಂತ ಕಿತ್ಕೊಂಡಿದ್ದಲ್ಲ, ಅವ್ರದ್ದು ತಪ್ಪ ಅಂತ ಕೇಳಿದಾಗ ಆವಾಗ ಅವನು ಹೇಳ್ತಾನೆ, ಹೌದು ಅವ್ರ ತಂದೆದೇನು ತಪ್ಪಲ್ಲ, ಆದರೆ ಅವರು ಹೀಗೆ ಮಾಡ್ಬೋದು, ಅವರು ಒಂದು ಅಲ್ರಾಮ್ ಹಾಕ್ಬೋದು, ನೋಡಪ್ಪ ನೀನು 1 ಗಂಟೆ ಆದಮೇಲೆ ಅಲ್ರಾಮ್ ಹೊಡಿತೆ, ತೆಗೆದು ವಾಪಸ್ ಕೊಡು, ಹಾಗೆ ಮಧ್ಯೆ ಕಿತ್ಕೊಳ್ಬಾರ್ದಮ್ಮ, ಅದು ಕೋಪ ಬರ್ತದೆ ಅಂತ ಅವನು ಆ ಹುಡುಗನ ಪರವಾಗಿ ಅವನು ಮಾತಾಡ್ತಾನೆ. ಇನ್ನೊಂದು ಯಾವುದೋ ಹುಡುಗಿದು ನ್ಯೂಸ್ ಬರ್ತದೆ ನೋಡಿ, ಅವಳು ಯಾವುದೋ ಒಂದು ಅಪರಿಚಿತನೊಂದಿಗೆ ಫೇಸ್ಬುಕ್ ಜೊತೆಗೆ ಚಾಟ್ ಮಾಡ್ಕೊಳ್ತಾ ಅವನ ಜೊತೆಗೆ ಸಂಬಂಧವನ್ನು ಬೆಳೆಸ್ಕೊಂಡು ಕೊಡೆಗೆ ಮೋಸ ಹೋದ್ಲು ಅಂತ. ತಾಯಿ ಕರೆದು ಮಗಳಿಗೆ ಕೇಳ್ತಾಳೆ, ಏನು ಮಗು ಇದು ಹಿಂಗೆ, ಹೇಗೆ ಅಪರಿಚಿತರ ಜೊತೆಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ? ಆ ಮಗಳು ಹೇಳ್ತಾಳೆ, ಹೌದಮ್ಮ, ಅದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬೇರೆಯವ್ರ ಹೆಸರಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಬೋದು, ನಮ್ಮದೇ ಫೋಟೋ ಹಾಕದೆ ಬೇರೆಯವ್ರದ್ದು ಫೋಟೋ ಹಾಕಿ ಅವ್ರ ಜೊತೆಗೆಲ್ಲ ಚಾಟ್ ಮಾಡ್ತಾ ಇರ್ತಾರೆ ಕೆಲವರು, ಅದು ತುಂಬ ರಿಸ್ಕಿ ಅಮ್ಮ. ಅವಳು ಹೇಳ್ತಾಳೆ, ಹೌದಾ ಮಗ, ಹಾಗಿದ್ರೆ ನೀನು ಇಂಥದ್ದೆಲ್ಲ ಮಾಡಬೇಡಮ್ಮ ಅಂತ ಹೇಳಿದಾಗ ಅವಳಿಗೆ ಗೊತ್ತಾಗುತ್ತೆ, ನನ್ನ ತಾಯಿ ಈಗಲೇ ವಾರ್ನ್ ಮಾಡಿದ್ದಾರೆ, ನಾನು ಅಪರಿಚಿತರೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಚಾಟ್ ಮಾಡೋದು ಬೇಡ ಅಂತ. ಅವರ ಪ್ರತಿ ಹೆಜ್ಜೆಯಲ್ಲಿ ನಮಗೇನೇನು ಆತಂಕಗಳಿದೆ ಅದನ್ನು ಅನುಮಾನಾಸ್ಪದವಾಗಿ ನೋಡದೆ ಅದರ ಜೊತೆಗೆ ನಾವು ಚರ್ಚೆ ಪ್ರಾರಂಭ ಮಾಡಿದರೆ, ಪ್ರತಿನಿತ್ಯ ಒಂದು 5 ನಿಮಿಷ 10 ನಿಮಿಷ ಆ ಮಕ್ಕಳ ಜೊತೆಗೆ ಮಾತಾಡ್ತಾ ಇದ್ದರೆ ಅವರು ಸರಿಯಾದ ದಾರಿಯಲ್ಲಿದ್ದಾರೆ. ಯಾಕಂದರೆ ಮಕ್ಕಳಿಗೆ ಗೊತ್ತು, ನಮಗಿಂತ ಹೆಚ್ಚು ಇನ್ಫಾರ್ಮೇಷನ್ ಅವ್ರಿಗಿದೆ. ಈಗ ದೇ ಆರ್ ಇನ್ ದ ಇನ್ಫಾರ್ಮೇಷನ್ ಸ್ಟೇಜ್. ಇವತ್ತು ಮಕ್ಕಳಿಗೆ ನಾನು ಎಷ್ಟು ಜನ ನೀವು ಸಂಗೀತ ನುಡಿಸ್ತೀರಾ ಕೈ ಎತ್ತಾರೆ, ಎಷ್ಟು ಜನ ಫುಟ್ಬಾಲ್ ಆಡ್ತೀರಾ ಕೈ ಎತ್ತಾರೆ, ಎಷ್ಟು ಜನರಿಗೆ ಪುಸ್ತಕಗಳು ಓದೋ ಹವ್ಯಾಸ ಇದೆ ಕೆಲವು ಜನ ಆದರೂ ಕೈ ಎತ್ತಾರೆ. ನಾನು ನಾಳೆ ಅವರ ತರಗತಿಗೆ ಹೋಗಿ ಕೇಳ್ತೀನಿ, ಎಷ್ಟು ಜನ ಸ್ಮೋಕ್ ಮಾಡ್ತೀರಾ? ಯಾರೊಬ್ಬರು ಕೈ ಎತ್ತೋದಿಲ್ಲ. ಎಷ್ಟು ಜನ ತಂಬಾಕು ಹಾಕ್ತೀರಾ?
ಯಾರೊಬ್ಬರು ಕೈ ಎತ್ತುವುದಿಲ್ಲ. ಅವ್ರಿಗೂ ಗೊತ್ತು ಇದು ಕೈ ಎತ್ತುವ ತಲೆ ಎತ್ತುವ ವಿಚಾರ ಅಲ್ಲ. ನಾನು ಮಕ್ಕಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಯಾವ ವಿಚಾರಕ್ಕೆ ನೀವು ತಲೆ ಎತ್ತಲಿಕ್ಕೆ ಆಗೋದಿಲ್ವೋ, ಯಾವ ವಿಚಾರ ಕೇಳಿದರೆ ನಿಮ್ಮ ತಂದೆ ತಾಯಿಗಳು ತಲೆ ತಗ್ಗಿಸ್ಬೇಕಾಗ್ತದೋ ಆ ಕೆಲಸಗಳನ್ನು ಮಾಡಬೇಡಿ. ಈ ಎಚ್ಚರವನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ನಿಮಗೆ ಸಾಕಷ್ಟು ಪ್ರೆಷರ್ ಇರ್ತದೆ ಈ ಸಮಯದಲ್ಲಿ, ಸ್ನೇಹಿತರಿಂದ ಒತ್ತಡ ಇರ್ತದೆ. 4 ಜನ ಸ್ನೇಹಿತರು ಸ್ಮೋಕ್ ಮಾಡ್ತಾರೆ, ನಾನು ಮಾಡಬೇಕಾಗ್ತದೆ, ಅವರ ಮಧ್ಯದಲ್ಲಿ ಇದ್ದೇನೆ, ಇಲ್ಲದಿದ್ದರೆ ಅವರು ನನ್ನ ಗುಂಪಲ್ಲಿ ಸೇರಿಸ್ಕೊಳ್ತಾರೋ ಇಲ್ವೋ, ಪಿಯರ್ ಪ್ರೆಷರ್, ಸ್ನೇಹಿತರ ಒತ್ತಡ. ನಾವು ಪೋಷಕರಾಗಿ ಆಲ್ರೆಡಿ ಅವನನ್ನು ತಯಾರು ಮಾಡಿದ್ದೇವೆ, ನೋಡಪ್ಪ ನೀನು ಹೋಗ್ತಾ ಇರೋದು ಕಾಲೇಜಿಗೆ ಜ್ಞಾನ ತಿಳ್ಕೊಳ್ಳಿಕ್ಕೆ. ನಿನಗೆ ಸ್ನೇಹಿತರು ತುಂಬ ಮುಖ್ಯ ಬದುಕಿನಲ್ಲಿ. ನಮಗೂ ಕೂಡ ಇವತ್ತು 30 ವರ್ಷ ಕಳೆದರೂ ಕೂಡ ಇವತ್ತಿಗೂ ನನ್ನ ಕಾಲೇಜು ಸ್ನೇಹಿತರು ನನ್ನ ಜೊತೆಗಿದ್ದಾರೆ. ಸ್ನೇಹಿತರು ನಮಗೆ ತುಂಬ ಮುಖ್ಯ. ಆದರೆ ಸ್ನೇಹಿತರನ್ನು ಮಾಡ್ಕೊಳ್ಳಿಕ್ಕೋಸ್ಕರ ನೀನು ಕಾಲೇಜಿಗೆ ಹೋಗ್ತಾ ಇಲ್ಲ, ನೀನು ಜ್ಞಾನವನ್ನು ಪಡ್ಕೊಳ್ಳೋಕೆ ಹೋಗ್ತಾ ಇದೆಯಾ. ಅದರ ಜೊತೆಗೆ ನಿನಗೆ ಹೇಗಿದ್ದರೂ ಒಳ್ಳೆಯ ಸ್ನೇಹಿತರು ಸಿಗ್ತಾರೆ. ಸ್ನೇಹವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ನಾನು ಬ್ಯಾಡ್ ಹ್ಯಾಬಿಟ್ಸು ಶುರು ಮಾಡುವಂಥ ಅವಶ್ಯಕತೆ ಇಲ್ಲ. ಸಾಧ್ಯವಾದರೆ ನೀನು ಎಷ್ಟು ಸ್ಟ್ರಾಂಗ್ ನಿನ್ನ ವ್ಯಕ್ತಿತ್ವ ಆಗಬೇಕು ಅಂತಂದರೆ, ನಿನ್ನನ್ನು ನೋಡಿ ಅವರು ದುಶ್ಚಟಗಳಿಂದ ಹೊರಗೆ ಬರಬೇಕು. ಎಸ್, ಒಂದು ಹರಟೆ ಸಮಯ ಇದೆ, ಮನರಂಜನೆ ಟೈಮ್ ಇದೆ, ಫ್ರೀ ಟೈಮ್ ಇದೆ. ಅವರು ಎಲ್ಲ ಸಿನಿಮಾಗಳ ಬಗ್ಗೆ ಮಾತಾಡ್ತಾರೆ, ಯಾವ್ಯಾವ ಗೇಮ್ಸ್ ಬಗ್ಗೆ ಆಡ್ತಾರೆ ಮಾತಾಡ್ತಾರೆ. ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೇನೆ ಬರ್ತೇನೆ. ಆದರೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಹತ್ರ ವಿಷಯವೇ ಇಲ್ಲ ಅನ್ನುವ ಕೀಳರಿಮೆ ನಿನಗೆ ಬೇಡ. ತುಂಬ ಇನ್ನೋಸೆಂಟಾಗಿ ಕೆಲವು ವರ್ಷಗಳಿಂದ ನಾನು ಒಂದು ಯುವತಿಯನ್ನು ನಾನು ನೋಡ್ತಾ ಇದ್ದೆ, ಹೈಸ್ಕೂಲ್ ವಿದ್ಯಾರ್ಥಿನಿ. ಆಕೆ ಹೇಳ್ತಾ ಇದ್ಲು, ಮೊಬೈಲ್ ಯಾಕೆ ಬೇಕು, ಅಮ್ಮನ ಜೊತೆ ಜಗಳ, ಮೊಬೈಲ್ ನೋಡಬೇಕು. ಯಾಕೆ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಕ್ಲಾಸಲ್ಲಿ ಬಂದು ಇಂಟರ್ವೆಲಲ್ಲಿ ಅವರು ನೋಡ್ತಾ ಇರ್ತಕ್ಕಂಥ ಪ್ರೋಗ್ರಾಮ್ಸ್ ಬಗ್ಗೆ ಅವರು ಚಾಟ್ ಮಾಡ್ತಾರೆ, ನನ್ನ ಹತ್ರ ವಿಷಯವೇ ಇರೋದಿಲ್ಲ, ಅವ್ರ ಜೊತೆಗೆ ಹಂಚ್ಕೊಳ್ಳಿಕ್ಕೆ ನನಗೆ ಯಾವ ವಿಷಯವೇ ಇರೋದಿಲ್ಲ ಅಂತ. ಫಸ್ಟ್ ಸ್ಟೆಪ್ಪಲ್ಲಿ ದೇ ಆರ್ ಇನ್ನೋಸೆಂಟ್. ಅವ್ರಿಗೆ ಗೊತ್ತಿಲ್ಲ. ತಂದೆ ತಾಯಿಗಳು ನಾವು ಅವರದ್ದು ಅದು ಮಾಡೋದನ್ನೆಲ್ಲ ತಪ್ಪೇ ಅನ್ನೋ ದೃಷ್ಟಿಯಲ್ಲಿ ನೋಡಬೇಕಾಗಿಲ್ಲ. ಹೌದಲ್ಲ, ಅವಳ ಪ್ರಾಬ್ಲಮ್ಮು ಜೆನ್ಯೂನ್. ಹಾಗಿದ್ರೆ ಅದಕ್ಕೇನು ಮಾಡಬೇಕು? ಸೊ ನೋಡು, ನೀನು ಅವ್ರ ಜೊತೆಗೆ ಮಾತಾಡಲಿಕ್ಕೆ ವಿಷಯ ಬೇಕು ಅಂತಲೇ ಟಿ ವಿ ನೋಡಬೇಕು, ಅವ್ರ ಜೊತೆಗೆ ಮಾತಾಡಲಿಕ್ಕೆ ವಿಷಯ ಬೇಕು ಅಂತಲೇ ನೀನು ಮೊಬೈಲ್ ನೋಡಬೇಕು ಅಂತ ಹೋದರೆ ಲಾಸ್ಟ್ ನಿನಗಲ್ವಾ? ಸರಿ, ಅವರೆಲ್ಲ ಮಾತಾಡೋದನ್ನು ಕೇಳಿಸ್ಕೊಂಡು ಬಾ. ನೀನು ಓದಿರೋ ಪುಸ್ತಕದ ಬಗ್ಗೆ ಅವ್ರ ಹತ್ರ ಹೇಳು. ಸರಿ, ಅವ್ರು ಯಾವ ಪ್ರೋಗ್ರಾಮ್ ಬಗ್ಗೆ ಹೇಳಿದರು, ಏನು ಹೇಳಿದರು ಕೇಳಿಸ್ಕೊ. ಅದರಲ್ಲಿ ನೀನು ನಾಚಿಕೆ ಪಟ್ಕೋಬೇಕಾಗಿಲ್ಲ, ಕೀಳರಿಮೆ ಅನುಭವಿಸ್ಬೇಕಾಗಿಲ್ಲ ಅಂಥೇಳಿ ಅವರಲ್ಲಿ ಯಾವ ಕೀಳರಿಮೆ ಬರದಾಗೆ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಾಗಬೇಕು ಅಂದರೆ ಪ್ರತಿನಿತ್ಯ ಚರ್ಚೆ. ಒಂದು ಗಳಿಗೆಯಲ್ಲಿ ಅವಳು ಶಾಲೆಯಲ್ಲಿ ಎಲ್ಲ ಸ್ನೇಹಿತರ ಮಧ್ಯೆ ಕೀಳರಿಮೆ ಅನುಭವಿಸಿ ಮನೆಗೆ ಬಂದಾಗ ತಾಯಿ, ಡೋಂಟ್ ವರಿ, ಐ ಆಮ್ ದೇರ್ ವಿತ್ ಯು, ನೀನೇನು ತಪ್ಪು ಮಾಡ್ತಾ ಇಲ್ಲ ಅಂತ ಹೇಳುವಂತಹ ಮನೆ ವಾತಾವರಣ ಬೇಕು. ಅದಕ್ಕೋಸ್ಕರ ಪೋಷಕರು, ಸರ್ ಇಷ್ಟು ದಿನ ಚಿಕ್ಕವರಿದ್ದರು, ಅವ್ರ ಹಿಂದೆ ಓಡಾಡ್ತಾ ಇದ್ವಿ, ಅವ್ರದ್ದು ಬಟ್ಟೆ ವಾಶ್ ಮಾಡಿಕೊಡೋದು, ಇಸ್ತ್ರಿ ಮಾಡಿಕೊಡೋದು, ಬುಕ್ ಬ್ಯಾಗ್ ಪ್ಯಾಕ್ ಮಾಡಿಕೊಡೋದು ಎಲ್ಲ ಮಾಡಿಕೊಟ್ಟಿದ್ವಿ, ಇನ್ನೂ ದೊಡ್ಡವರಾಗಿದ್ದಾರೆ, ಇನ್ನೂ ನನಗೆ ಅವನ ಜವಾಬ್ದಾರಿ ಇಲ್ಲ ಅಂದ್ಕೊಳ್ಳಿಕ್ಕಿಲ್ಲ. ನಿಮ್ಮ ಮಕ್ಕಳು ಬೆಳೆದು ನಿಂತಿದ್ದಾರೆ, ನಿಮ್ಮ ಭುಜದ ಎತ್ತರಕ್ಕೆ ಬಂದಿದ್ದಾರೆ, ಕೆಲವು ಮಕ್ಕಳು ನಿಮ್ಗಿಂತ ಎತ್ತರದಲ್ಲಿ ಬೆಳೆದಿದ್ದಾರೆ. ಅವರು ಬೆಳೆದಂತೆ ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಾಗಿದೆ. ಒಂದು ಕಡೆ ಜಗ್ಗಿ ವಾಸುದೇವ್ ಅವರು ಹೇಳ್ತಾರೆ, ಪೇರೆಂಟಿಂಗ್ ಈಸ್ ಎ 20 years ಪ್ರಾಜೆಕ್ಟ್ ಅಂತ. ಇಲ್ಲ ಪ್ರೈಮರಿ ಸ್ಕೂಲ್ ಮುಗೀತು, ನನ್ನ ಕೆಲಸ ಮುಗೀತು. ಇಲ್ಲ ಹೈಸ್ಕೂಲ್ ಆಯ್ತಲ್ಲ, ಈಗ ದೊಡ್ಡವನಾಗಿದ್ದಾನೆ, ಇನ್ನು ಅವನೇ ಓದ್ಕೊಳ್ತಾನೆ, ಅವನು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಅವನು ಫ್ರೆಂಡ್ಸ್ ಯಾರು, ನಾನೆಲ್ಲಿ ನೋಡ್ತಾ ಕೂತ್ಕೊಳ್ಳಿ. ಇಲ್ಲ, ಈಗ ಹೆಚ್ಚು ನಿಮ್ಮ ಜವಾಬ್ದಾರಿ ಹೆಚ್ಚಾಯಿತು. ಇನ್ನು ಈಗ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಯಿತು. ಯಾಕೆಂದರೆ ಮಕ್ಕಳು ಬೆಳೆದಂತೆ ಹೊರಗಿನ ಪ್ರಪಂಚದ ಹತ್ರ ಅವರು ಕಣ್ಣಾಯಿಸ್ತಾ ಇದ್ದಾರೆ. ಮೊದಲು ಶಿಕ್ಷಕರ ಭಯಕ್ಕೆ ಶಾಲೆಗೆ ಹೋಗ್ತಾಯಿದ್ರು, ಪೇರೆಂಟ್ಸ್ ಭಯಕ್ಕೆ ಮನೆಗೆ ಬರ್ತಾಯಿದ್ರು. ದಿನ ಬೆಳಗ್ಗೆ ಅಮ್ಮನನ್ನು ಕೇಳ್ತಾಯಿದ್ರು, ಇದು ಮಾಡಲಾ ಅದು ಮಾಡಲಾ ಅಂತ. ಸೊ ದೇವರ್ ಇನ್ ಎ ರಿಸ್ಟ್ರಿಕ್ಟೆಡ್ ಎನ್ವೈರ್ಮೆಂಟ್. ಈಗ ಮೊದಲ ಬಾರಿಗೆ ಅವರಲ್ಲಿ ಆಟಾನಮಿ ಬರ್ತಾ ಇದೆ, ಸ್ವತಂತ್ರ ಮನೋಭಾವನೆ. ನಾನೇ ನಿರ್ಧಾರ ಮಾಡಬೇಕು, ನನಗೆ ಅನಿಸ್ದಂಗೆ ಇರಬೇಕು, ನನ್ನ ಸ್ವಂತ ನಿರ್ಧಾರಗಳು ನಾನೇ ತಗೊಳ್ಬೇಕು ಅಂಥೇಳಿ ಮಕ್ಕಳಲ್ಲಿ ಹದಿಹರಿಯದಲ್ಲಿ ಈ ಭಾವನೆ ಬರ್ತದೆ. ಅದು ಒಳ್ಳೆಯದೇ, ತಪ್ಪಲ್ಲ. ಈ ಹೆಚ್ಚಿನ ಮನೆಗಳಲ್ಲಿ ಕ್ಲಾಶ್ ಬರೋದು ಯಾಕೆ ಅಂತಂದರೆ, ಮಗಳು ಒಂದು ಹೇಳ್ತಾಳೆ, ಅಪ್ಪ ಒಂದು ಹೇಳ್ತಾರೆ, ಮಗ ಒಂದು ಹೇಳ್ತಾನೆ, ಅಮ್ಮ ಒಂದು ಹೇಳ್ತಾರೆ.
ನಾನು ಹೇಳ್ದಂಗೆ ಕೇಳು ಅಂತ ಅವರು, ಇಲ್ಲ ನನ್ನ ಇಷ್ಟ ಬಂದಂಗೆ ನಾನು ಮಾಡ್ತೀನಿ ಅಂತ. ಆಟಾನಮಿ, ಸ್ವಾಯತ್ತತೆ ಅವರಿಗೆ ಬರೋದು ಒಳ್ಳೆಯದೇ, ಆದರೆ ಅವರನ್ನು ಒಂದು ವ್ಯಕ್ತಿಯಾಗಿ ನಾವು ನೋಡೋಣ. ಮಕ್ಕಳಿಗೆ ನನ್ನ ಸಲಹೆ ಏನಂತಂದರೆ, ಪೋಷಕರದು ಯು ಟೆಲ್ ಮಿ ಯುವರ್ ಪಾಯಿಂಟ್ಸ್. ನೀನು ಯಾಕೆ ನನಗೆ ಬೇಡ ಅಂತ ಇದೆಯಾ, ನನಗೆ ರೀಸನ್ಸ್ ಕೊಡು. ನಾನು ಯಾಕೆ ಹೋಗಬೇಕು ಅಂತ ಹೇಳ್ತಾ ಇದ್ದೀನಿ, ನಂದು ರೀಸನ್ಸ್ ಕೊಡ್ತೇನೆ. ಇಬ್ಬರು ಸೇರಿ ಡಿಸೈಡ್ ಮಾಡೋಣ. ಈ ಸಂಡೇ ಅಜ್ಜಿ ಮನೆಗೆ ಹೋಗಬೇಕು, ಅಮ್ಮ ಹೇಳಿದರು. ಇಲ್ಲ, ಈ ಸಂಡೇ ಹೋಗಲ್ಲ, ನಂದು ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇದೆ. ಇಲ್ಲ, ನಿಮಗೆಲ್ಲ ಜಾಸ್ತಿ ಆಯಿತು, ಅಜ್ಜಿ ಮನೆಗೆ ನೀವು ಬರೋದೇ ಇಲ್ಲ. ಅಮ್ಮ ಸಿಟ್ಟು ಮಾಡಿಕೊಂಡ್ರು, ಫೋರ್ಸ್ಫುಲಿ ಎಳ್ಕೊಂಡು ಹೋದರು. ಅಲ್ಲಿ ಅಜ್ಜಿ ಮನೇಲಿ ಇವಳು ಯಾರ ಹತ್ರನೂ ಮಾತಾಡಲಿಲ್ಲ. ಯಾಕೆ? ನನಗಿಷ್ಟ ಇಲ್ಲ, ಕರ್ಕೊಂಡು ಬಂದರು. ನನಗೆ ಈ ಊರಿಗೆ ಬರೋಕ್ಕೆ ಇಷ್ಟ ಇಲ್ಲ. ನಾವಲ್ಲಿ ಎಲ್ಲರ ಹತ್ರ ಇವರಿಗೆ ಬುದ್ಧಿವಾದ ಹೇಳಿಸಿದ್ವಿ, ಈಗಿನ ಮಕ್ಕಳಿಗೆ ತಂದೆ ತಾಯಿ ಬೇಡ, ಅಜ್ಜ ಅಜ್ಜಿ ಬೇಡ, ಪೂಜೆ ಬೇಡ, ಪುನಸ್ಕಾರ ಬೇಡ ಅಂತ. ಸೊ ಕರ್ಕೊಂಡು ಹೋಗಿದ್ದು ಸಾರ್ಥಕ ಆಯಿತಾ? ಅಜ್ಜಿ ಮನೆಗೆ ಸಾರ್ಥಕ ಆಗಲಿಲ್ಲ. ಅವಳಿಗೆ ಮೊದಲೇ ಹೇಳಿದ್ವಿ, ನೋಡಮ್ಮ ಮುಂದಿನ ಭಾನುವಾರ ಊರಲ್ಲಿ ಪೂಜೆ ಇದೆ, ಎಲ್ಲ ಬಂಧುಗಳು ಬರ್ತಾರೆ, ನಿನ್ನ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಬರ್ತಾರೆ. ನಾವು ಈಗ ರೆಗ್ಯುಲರ್ ಆಗಿ ಹೋಗ್ಲಿಕ್ಕಾಗೋದಿಲ್ಲ, ಅಪರೂಪಕ್ಕೊಮ್ಮೆ ಇಂಥ ಕಾರಣಗಳು ಬಂದಾಗ ಹೋಗಬೇಕು, ಸಂಬಂಧಗಳ ಪರಿಚಯ ಮಾಡ್ಕೋಬೇಕು, ಹಿರಿಯರಿಗೆ ಒಂದು ಕೃತಜ್ಞತೆ ಹೇಳಿ ಬರಬೇಕು, ನಮ್ಮ ನಂಬಿಕೊಂಡಂತಹ ದೈವಗಳಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಬರಬೇಕು. ಪ್ರಿಪೇರ್ ಮಾಡಿದ್ದೇವೆ. ಸಡನ್ನಾಗಿ ಬೆಳಗ್ಗೆ ಎದ್ದು ಸಂಡೇ ಬೆಳಗ್ಗೆ ನಡಿ ಇವತ್ತು ಹೋಗೋಣ ಅಂತ ಹೇಳ್ಕೊಂಡು ಹೋಗಲಿಲ್ಲ. ಅವಳು ಹೇಳಿಲ್ಲ, ಅಮ್ಮ ನನ್ನ ಫ್ರೆಂಡ್ ಬರ್ತ್ಡೇ ಇತ್ತಲ್ಲ, ನೀವು ಹೋಗಿ ಬನ್ನಿ, ನಾನು ಬರಲ್ಲ. ನಿನ್ನ ಫ್ರೆಂಡ್ ಬರ್ತ್ಡೇ ಇದೇನೆ? ಅಯ್ಯೋ ಹೌದಾ, ಹಾಗಿದ್ರೆ ಈಗ ಮಾಡೋಣ, ಬೆಳಗ್ಗೆ ಹೋಗಿ ಸಾಯಂಕಾಲ ಅಷ್ಟೊತ್ತಿಗೆ ಬಂದು ಬಿಡೋಣ, ಸಂಜೆ ಹೋಗಿ ನಿನ್ನ ಫ್ರೆಂಡ್ ಬರ್ತ್ಡೇ ವಿಶ್ ಮಾಡಿ ಬರೋಣ, ಆಗ್ಬೋದಾ? ಇಲ್ಲಿ ಏನಾಯಿತು, ನಿಂದು ಪಾಯಿಂಟ್ಸ್ ನೀನು ಹೇಳು, ನಂದು ಪಾಯಿಂಟ್ಸ್ ನಾನು ಹೇಳ್ತೇನೆ, ಅಲ್ಲೊಂದು ಆರೋಗ್ಯಕರ ಚರ್ಚೆ ಆಗ್ತದೆ. ಡೂ ಆ್ಯಸ್ ಐ ಸೇ, ಜಸ್ಟ್ ಲಿಸನ್ ಟು ಮೀ, ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಮಾಡು ಅನ್ನುವ ಕೆಲಸ ಇದುವರೆಗೂ ಆಗ್ತಿತ್ತು. ಈಗ ಆಗಲ್ಲ. ಯಾಕೆಂದರೆ ಈಗ ಅವರು ಬೆಳೆದು ನಿಂತಿದ್ದಾರೆ. ನಾನು ಬರಲ್ಲ ಅಂದರೆ ಬರಲ್ಲ, ನಾನು ಓದಲ್ಲ ಅಂದರೆ ಓದಲ್ಲ, ನೀನು ಹೇಳ್ದಂಗೆ ನಾನು ಮಾಡಲ್ಲ. ಈ ಹದಿಹರೆಯದಲ್ಲಿ ನೀವು ಗಮನಿಸಿ ನೋಡಿ, ಏನು ಮಾಡಬೇಡ ಅಂತೀರ ಅದನ್ನು ಜಾಸ್ತಿ ಮಾಡ್ತಾರೆ ಅವರು. ಯಾಕೆಂದರೆ ಮಾಡಬೇಡ ಅನ್ನೋದು ಅವ್ರಿಗೆ ಕೇಳಿಸೋದೇ ಇಲ್ಲ. ಸಣ್ಣ ಮಕ್ಕಳಿದ್ದಾಗ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಮಕ್ಕಳಿಗೆ ಏನು ಅನ್ನಿಸ್ತಾ ಇರ್ತದೆ, ನನ್ನ ಅಪ್ಪ ಅಮ್ಮ ಜಗತ್ತಲ್ಲೇ ಅತಿ ಬುದ್ಧಿವಂತರು, ಇವ್ರಿಗೆಲ್ಲ ಗೊತ್ತು, ಅಪ್ಪ ಅಮ್ಮನಿಗೆ ಏನು ಕೇಳಿದ್ರು ಗೊತ್ತು. ಅವ್ರಿಗೆ ಅನ್ನಿಸ್ತಾ ಇರ್ತದೆ. ಒಂದು ಮಿಡ್ಲ್ ಕ್ಲಾಸಿಗೆ ಬಂದರು, 4, 5, 6, 7, ಅವ್ರಿಗೆ ಅನ್ನಿಸ್ತಾ ಇದೆ, ಎಷ್ಟು ಶಕ್ತಿವಂತರಪ್ಪ ನನ್ನ ಅಪ್ಪ ಅಮ್ಮ, ಎಷ್ಟು ಕೆಲಸ ಮಾಡ್ತಾರೆ ಇವರು, ನನಗೆ ಆಗದೇ ಇದ್ದಿದ್ದೆಲ್ಲ ಇವರು ಮಾಡ್ತಾರಲ್ಲ, ನನಗೂ ಇವ್ರ ಥರ ಆಗಬೇಕು. ಮಕ್ಕಳ ದೃಷ್ಟಿಯಲ್ಲಿ ಅಪ್ಪ ಅಮ್ಮ ಸರ್ವಶ್ರೇಷ್ಠರು. ಚೂರು ಹೈಸ್ಕೂಲಿಗೆ ಬಂದ ತಕ್ಷಣ ಮಕ್ಕಳಿಗೆ ಗೊತ್ತಾಗ್ತದೆ, ನನ್ನ ಅಪ್ಪನಿಗೆ ಎಂತ ಗೊತ್ತಿಲ್ವಾ, ಅಮ್ಮನಿಗೆ ಅಂಥದ್ದು ಗೊತ್ತಿಲ್ಲ, ಅಮ್ಮ ಸುಮ್ಮನೆ ಇರು, ನಿನಗೇನು ಗೊತ್ತಾಗೋದಿಲ್ಲ ಶುರುವಾಗ್ತದೆ. ಹೈಸ್ಕೂಲ್ ಮುಗಿಸಿ ಕಾಲೇಜಿಗೆ ಬಂದಾಗ ಅವ್ರ ಹತ್ರ ಎಂಥ ಮಾತ. ನಮ್ಮ ಮನೇಲಿ ಇಬ್ಬರು ಇದ್ದಾರೆ, ಅವ್ರಿಗೇನು ಗೊತ್ತಿಲ್ಲ. ನಾನು ಮೊಬೈಲ್ ತೊಗೊಳ್ತೀನಿ ಅಂದರೆ ಬೇಡ ಅಂತಾರೆ, ನಾನು ಬೈಕ್ ತೊಗೊಳ್ಬೇಕು ಅಂದರೂ ಬೇಡ ಅಂತಾರೆ. ಎಲ್ಲ ಹಳೆ ಕಾಲದವ್ರ. ಹೈಸ್ಕೂಲ್ ಮುಗೀತು, ಕಾಲೇಜ್ ಮುಗೀತು, ವಾಪಸ್ಸು ಅವರ ಜೀವನ ಶುರುವಾಯಿತು, ಅವರ ಬದುಕು ಶುರುವಾಯಿತು, ಮದುವೆ ಆಯಿತು, ಮಕ್ಕಳಾಯಿತು. ಆವಾಗ ಯೋಚನೆ ಮಾಡ್ತಾರೆ, ಅಪ್ಪ ನಾವು ಒಂದು ಮಗುವನ್ನು ಸಾಕಲಿಕ್ಕೆ ಇಷ್ಟು ಒದ್ದಾಡ್ತಾ ಇದ್ದೀವಿ, ನನ್ನ ಅಪ್ಪ ಅಮ್ಮ 3-4 ಮಕ್ಕಳನ್ನು ಹೇಗೆ ನಿಭಾಯಿಸಿದರು, ಪಾಪ ಅಮ್ಮ. ಇವಾಗಾದರೂ ನಮಗೆ ಇಷ್ಟೊಂದು ಅನುಕೂಲ ಇದೆ, ಆವಾಗೆಲ್ಲ ಅನುಕೂಲ ಇರಲಿಲ್ಲ ನಮ್ಮ ಮನೆಯಲ್ಲಿ, ಹೇಗೆ ನೋಡ್ಕೊಳ್ತಿದ್ರು ನಮ್ಮ ಅಪ್ಪ ಅಮ್ಮ ನಮ್ಮನ್ನು. ಯಾವ ಸ್ಥಿತಿಯಿಂದ ಬಂದರು, ನಮ್ಮ ಅಪ್ಪ ಅಮ್ಮನಿಗೆ ಎಂತ ಗೊತ್ತಿಲ್ಲ ಅನ್ನೋ ಸ್ಥಿತಿಯಿಂದ ನಿಧಾನಕ್ಕೆ, ಅಯ್ಯೋ ಎಷ್ಟು ತಾಳ್ಮೆಯಿಂದ ಇದ್ದರು ನನ್ನ ತಂದೆ ತಾಯಿ. ನಾನು ನೋಡಿದರೆ ಒಂದು ಸಣ್ಣ ಮಗುನ ನಿಭಾಯಿಸಲಿಕ್ಕೆ ಇಷ್ಟು ಚೀರಾಡ್ತೀನಿ, ಕಿರ್ಚಾಡ್ತೀನಿ, 2 ದಿನ ಅಡುಗೆ ಮಾಡೋಕ್ಕಾಗಲಿ 3 ದಿನ ಸ್ವಿಗ್ಗಿ ಆರ್ಡರ್ ಮಾಡ್ತೀನಿ. ನನ್ನ ಅಪ್ಪ ಅಮ್ಮ 1 ದಿನ ಸ್ವಿಗ್ಗಿ ಆರ್ಡರ್ ಮಾಡಲಿಲ್ಲಲ್ಲ. ಮಕ್ಕಳ ಆರೋಗ್ಯ ಕೆಡಬಾರ್ದು, ಸಾಧ್ಯವಾದಷ್ಟು ಮನೆಯಲ್ಲೇ ಅಡುಗೆ ಮಾಡಿ ಊಟ ಮಾಡಬೇಕು ಅಂತೇಳಿ ಹೊರಗಡೆ ತಿನ್ನಲಿಕ್ಕೆ ಬಿಡ್ತಾ ಇರಲಿಲ್ಲ. ಈಗ ಗೊತ್ತಾಗುತ್ತೆ ನನಗೆ. ನನ್ನ ಹತ್ರ ಸುಮಾರು ಜನ ಯುವಜನರನ್ನು ಕರ್ಕೊಂಡು ಬಂದಿರ್ತಾರೆ. ಆ ಮಗಳು ಯಾವುದೋ ಒಂದು ಹುಡುಗನ ಜೊತೆಗೆ ಅಫೇರಲ್ಲಿದ್ದಾಳೆ ಅಂತ ತಂದೆ ತಾಯಿಗೆ ಚಿಂತೆ. ಈ ಹುಡುಗಿ ಹೇಳ್ತಾಳೆ, ಇಲ್ಲ ಸರ್ ಅವನಂದ್ರೆ ನಂಗೆ ತುಂಬ ಇಷ್ಟ, ಇವರೆಲ್ಲ ಬರೀ ಅವನ ಬಗ್ಗೆ ಇಲ್ಲ ಸಲ್ಲದ್ದು ಹೇಳ್ತಾರೆ, ಅವನು ಒಳ್ಳೆ ಹುಡುಗ ಇದ್ದಾನೆ, ಅವನು ಕೆಟ್ಟವನು, ಅವನ ಕ್ಯಾರೆಕ್ಟರ್ ಸರಿ ಇಲ್ಲ, ಹಾಗೆ ಹೀಗೆ ಹೇಳ್ತಾರೆ.
ಅದಕ್ಕೆ ನಾನು 2 ದಿವಸ ಮನೆ ಬಿಟ್ಟು ಹೋಗಿದ್ದೆ. ತಂದೆ ತಾಯಿ ಕರ್ಕೊಂಡು ಬಂದಿದ್ದಾರೆ. ನಾನು ಅವಳಿಗೆ ಹೇಳ್ತೇನೆ, ಎ ಗರ್ಲ್ ವಿಲ್ ಫೀಲ್ ಅವರ್ ಮದರ್ ವಾಸ್ ರೈಟ್ ಓನ್ಲಿ ವೆನ್ ಶಿ ಹ್ಯಾಸ್ ಎ ಡಾಟರ್ ಹೂ ಸೇಸ್ ಮಾಮ್ ಯು ಆರ್ ರಾಂಗ್ ಅಂತ. ಒಂದು ಹುಡುಗಿಗೆ ಅವ್ರ ಅಮ್ಮ ಹೇಳ್ತಾ ಇದ್ದಿದ್ದು ಸರಿ ಇತ್ತು ಅಂತ ಯಾವಾಗ ಅನಿಸ್ತದಂದರೆ, ಅವಳು ಬೆಳೆದು ದೊಡ್ಡವಳಾಗಿ ಅವಳಿಗೊಂದು ಮಗಳಾಗ್ತಾಳಲ್ಲ, ಅವಳು ಮಗಳು ಏನು ಹೇಳ್ತಾಳೆ, ಏಯ್ ಅಮ್ಮ ನಿಂಗೆ ಬುದ್ಧಿ ಇದೆಯಾ ಅಂತೇಳಿ ಜಗಳ ಮಾಡ್ತಿರ್ತಾಳಲ್ಲ, ಆವಾಗ ಅನಿಸ್ತದಂತೆ, ಓ ನನ್ನಮ್ಮ ಹೇಳ್ತಾ ಇದ್ದಿದ್ದು ಸರಿ ಇತ್ತು. ಅಲ್ಲಿವರೆಗೆ ಏನನ್ಸುತ್ತೆ, ಮನೆಯವರು ಸರಿ ಇಲ್ಲ, ಹೊರಗಿನವರು ಸರಿ ಇದ್ದಾರೆ. ನನ್ನ ಇಷ್ಟಪಡ್ತಾ ಇರೋ ಹುಡುಗ ಎಷ್ಟು ಒಳ್ಳೆಯವನು, ಅವನು ನಾನು ಶಾಲೆಗೆ 9 ಗಂಟೆಗೆ ಹೋಗೋಷ್ಟೊತ್ತಿಗೆ ಅವನು ಆಲ್ರೆಡಿ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇರ್ತಾನೆ. ನಂದು 4 ಗಂಟೆಗೆ ಕ್ಲಾಸ್ ಮುಗಿದು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಅವನು ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇರ್ತಾನೆ. ಇವಳಿಗೆ ಯೋಚನೆ ಬರೋದಿಲ್ಲ, ಅವನು 4 ಗಂಟೆಗೆ ಬಂದಲ್ಲಿ ಕಾಯ್ತಾ ಇದ್ದಾನೆ ಅಂದರೆ ಅವನು ಕ್ಲಾಸ್ ಬಂಕ್ ಮಾಡಿ ಬಂದಿದ್ದಾನೆ. ಜವಾಬ್ದಾರಿಯುತ ಹುಡುಗ ಅಲ್ಲ ಅವನು, ಕ್ಲಾಸ್ ಬಂಕ್ ಮಾಡಿ ನಿನಗೆ ಕಾಯ್ತಾ ಇದ್ದರು. ಅಯ್ಯೋ ನನಗೆ ಪ್ರತಿ ತಿಂಗಳು ಏನಾದರೂ ಗಿಫ್ಟ್ ಕೊಡ್ತಾನೆ, ಅವನು ಇನ್ನೂ ದುಡಿತಾ ಇಲ್ಲ, ಅವನು ಗಿಫ್ಟ್ ಕೊಡ್ತಾ ಇದ್ದರೆ ಮನೆಯಿಂದ ದುಡ್ಡು ಕದೀತಾ ಇದ್ದಾನೆ ಅಷ್ಟೇ. ಆ ಆಲೋಚನೆ ಈಗ ಬರುವಂಥ ವಯಸ್ಸಲ್ಲ ಅದು. ಆದರೆ ಅದು ಹೊರಗಿನ ಆಕರ್ಷಣೆ ಯಾಕೆ ಬರ್ತದಂದರೆ, ಮನೆಯಲ್ಲಿ ಏನಾಗ್ತದೆ, ಇಲ್ಲಿ ಬರೀ ನಾವು ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾ ಇದ್ದೇವೆ, ಗಟ್ಟಿಯಾಗಿ ಮಾತಾಡ್ತಾ ಇದ್ದೇವೆ. ಏನಾದ್ರು ತಪ್ಪು ಮಾಡಿದ ತಕ್ಷಣ ನಮ್ಮ ಮನೆ ಮರ್ಯಾದೆ ತೆಗೆದುಬಿಟ್ಟೆ ನೀವು ಅನ್ನೋ ಥರಕ್ಕೆ ಮಾತಾಡ್ತೇವೆ. ಅದೇ ವಿಷಯವನ್ನು ತಾಳ್ಮೆಯಿಂದ ಪ್ರೀತಿಯಿಂದ ಹೇಳಿಕೊಟ್ರೆ ಕೇಳ್ತಾರೆ. ನೀನಂದರೆ ನನಗಿಷ್ಟ, ನಿನ್ನನ್ನು ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ, ನನಗೆ ಎಷ್ಟು ಬೇಕಿದ್ರೂ ಕೆಲಸ ಮಾಡಿದ್ರು ಮನೆಗೆ ಬಂದ ತಕ್ಷಣ ನನ್ನ ಮಗಳ ಮುಖ ನೋಡಿಬಿಟ್ರೆ ನನಗೆ ಖುಷಿ ಆಗ್ತದೆ, ನನಗೆ ಸುಸ್ತೆಲ್ಲ ಕಡಿಮೆ ಆಗ್ತದೆ ಅಂತ ಮನೆಯಲ್ಲಿ ಯಾವ ತಂದೆ ಹೇಳ್ತಾನೆ, ಆ ಮಗಳು ಮನೆ ಬಿಟ್ಟು ಓಡಿ ಹೋಗೋ ಮುಂಚೆ ಯೋಚನೆ ಮಾಡ್ತಾಳೆ. ಯಾವ ತಾಯಿ ತನ್ನ ಮಗನ ಜೊತೆಗೆ ಪ್ರತಿನಿತ್ಯ ಕೂತು ಮಾತಾಡ್ತಾಳೆ, ಅವನ ಕಷ್ಟ ಸುಖಗಳನ್ನು ಹಂಚಿಕೊಳ್ತಾಳೆ, ಆ ಮಗು ಯೋಚನೆ ಮಾಡ್ತಾನೆ ಕೆಟ್ಟ ಕೆಲಸ ಮಾಡೋ ಮುಂಚೆ, ಯಾಕಂದರೆ ಇದು ನಮ್ಮ ಅಮ್ಮನಿಗೆ ಗೊತ್ತಾದರೆ ಅವಳು ತುಂಬ ನೊಂದುಕೊಳ್ತಾಳೆ ಅಂತ. ಸೊ ಈ ಕುಟುಂಬ ನಂಟೇನಿದೆ, ಎಲ್ಲರೂ ಒಟ್ಟಿಗೆ ಕೂತು ಮಾತಾಡೋದೇನಿದೆ, ಅದು ತುಂಬ ಮುಖ್ಯ. ಯಾವ ಮನೆಗಳಲ್ಲಿ ಪ್ರತಿನಿತ್ಯ ನೀವು ಕೂತ್ಕೊಂಡು ಭಜನೆ ಮಾಡ್ತಿರೋ, ಯಾವ ಮನೆಗಳಲ್ಲಿ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಿರೋ, ಆ ಮನೆಯ ಗಂಡು ಮಕ್ಕಳು ಈ ದುಶ್ಚಟಗಳಿಗೆ ಬಲಿಯಾಗುವ ಸಾಧ್ಯತೆ ಕಡಿಮೆ. ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳ ಜೊತೆಗೆ ತಂದೆ ತಾಯಿಗಳು ನಿರಂತರವಾದ ಮಾತಿನ ಸಂಪರ್ಕದಲ್ಲಿದ್ದೀರಿ, ಪ್ರತಿನಿತ್ಯ ಮಾತಾಡ್ತೀರಿ, ಅವರು ಸಂಭ್ರಮದಲ್ಲಿದ್ದಾಗ ಅವರ ಬೆನ್ನು ತಟ್ತೀರಿ, ಅವರು ನೋವಿನಲ್ಲಿದ್ದಾಗ ಅವರಿಗೆ ಸಾಂತ್ವನ ನೀಡ್ತೀರಿ, ಆ ಮನೆಯ ಹೆಣ್ಣು ಮಕ್ಕಳು ಅಪ್ರಾಪ್ತ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅಂತ ಹೆಸರಿನಲ್ಲಿ ಮನೆ ಬಿಟ್ಟು ಓಡಿ ಹೋಗುವ ಸಾಧ್ಯತೆಗಳು ಕಡಿಮೆ. ಯಾಕೆಂದರೆ ನಿಮ್ಮ ಅವರ ಬಾಂಡ್ ಅಷ್ಟು ಸ್ಟ್ರಾಂಗ್ ಆಗಿದೆ. 3ನೇ ವ್ಯಕ್ತಿ ಅವ್ರಿಗೆ ತುಂಬ ಶ್ರೇಷ್ಠ ಅನಿಸೋದಿಲ್ಲ. ಏನೇ ಮಾಡಿದರೂ ನನ್ನ ಅಪ್ಪ ಅಮ್ಮನಿಗೆ ತಿಳಿಸದ ನಾನು ಮಾಡೋದಿಲ್ಲ, ನನ್ನ ಅಪ್ಪ ಅಮ್ಮನಿಗೆ ಹೆಮ್ಮೆ ಆಗುವಂಥ ವಿಷಯ ಅಲ್ಲದಿದ್ದರೆ ನಾನು ಆಚೆ ತಲೆ ಹಾಕಿ ನೋಡೋದಿಲ್ಲ ಅಂತ ಯೋಚನೆ ಮಾಡ್ತಾರೆ. ಆಗಲೇ ಹೇಳಿದೆ, ನಮಗೆ ಹಲವಾರು ಬಾರಿ ಏನಾಗ್ತಾ ಇರ್ತದೆ, ನಮ್ಮ ಮಕ್ಕಳು ಅಷ್ಟೊಂದು ಹುಷಾರಿಲ್ಲ, ಬೇರೆಯವರೇ ಹುಷಾರು ಅಂತ ಅನ್ನಿಸ್ತಾ ಇರ್ತದೆ. ಹಾಗೇನಿಲ್ಲ. ತುಂಬ ವರ್ಷಗಳ ಹಿಂದೆ ಒಬ್ಬ ವಯೋವೃದ್ಧರು, ನನ್ನ ಪುಸ್ತಕದಲ್ಲಿ ಕೂಡ ಬರೆದಿದ್ದೇನೆ ಅದನ್ನು, ಅವರು ಮನೆಗೆ ಬಂದ ತಕ್ಷಣ ಅವರ ದೊಡ್ಡ ಮಗನ ಬಗ್ಗೆ ಮಾತಾಡೋದು. ನನ್ನ ಮಗ ಡಾಕ್ಟ್ರು ಸರ್, ಅಮೇರಿಕದಲ್ಲಿದ್ದಾನೆ. ನನ್ನ 2ನೇ ಮಗ ಇಂಜಿನಿಯರ್ ಸರ್, ಅವನು ದುಬೈಯಲ್ಲಿದ್ದಾನೆ. ನಿಮ್ಮನ್ನು ಯಾವಾಗಲೂ ಕರ್ಕೊಂಡು ಬರ್ತಾನಲ್ಲ ಆಸ್ಪತ್ರೆಗೆ, ಇವನು 3ನೇ ಮಗ ಸರ್, ಇವನು ಅಷ್ಟು ವಿದ್ಯೆ ಹತ್ತಲಿಲ್ಲ ಸರ್, ಇವನು ಸ್ವಲ್ಪ ದಡ್ಡ ಸರ್, ಏನು ಮಾಡ್ತಾನೆ, ಊರಿನ ಜಮೀನೆಲ್ಲ ಅವನೇ ನೋಡ್ಕೊಳ್ತಿದ್ದಾನೆ ಸರ್. ಹೌದಾ, ಏನು ಬೆಳಿತೀಯಪ್ಪ ಅವನನ್ನು ಕೇಳಿದೆ. ಅವನು ಮಾತಾಡಿದ ರೀತಿಯಲ್ಲಿ ಹೆಚ್ಚು ಕಡಿಮೆ ಈಸ್ ಆ್ಯನ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್. ಅವನಿಗೆ ಹಲವಾರು ಭತ್ತದ ತಳಿಗಳ ಹೆಸರು ಗೊತ್ತಿದೆ, ಹಲವಾರು ರೀತಿಯ ಮಾವುಗಳನ್ನು ಬೆಳಿತಾನೆ ಅವನು. ಅವನ ಏರಿಯಾದಲ್ಲಿ ಎಲ್ಲರೂ ಅವನ ಸಲಹೆ ಕೇಳಿ ಕೃಷಿ ಮಾಡ್ತಾರೆ. ತಂದೆಗೆ ಈಸ್ ನಥಿಂಗ್. ನಾನು ಅವ್ರಿಗೆ ತಂದೆಗೆ ಕೇಳಿದೆ, ಅಪ್ಪ ನಿಮ್ಮನ್ನು ಪ್ರತಿ ತಿಂಗಳು ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರಲ್ಲ, ಯಾರು, ಅಮೇರಿಕದಲ್ಲಿರುವ ಮಗನ, ದುಬೈಯಲ್ಲಿರುವ ಮಗನ? ಇವನೇ ಅಲ್ವಾ? ಸೊ ನಮಗೇನು ಸದರ ಆಗ್ಬಿಡ್ತದೆ ಅಂದರೆ, ಅಯ್ಯೋ ನನ್ನ ಮಗ ಏನೋ ದೊಡ್ಡ ಇಂಜಿನಿಯರ್ ಆಗಲಿಲ್ಲ, ನನ್ನ ಮಗ ಏನೋ ದೊಡ್ಡ ಡಾಕ್ಟ್ರ್ ಆಗಲಿಲ್ಲ, ಇವನೊಂದು ಅಕೌಂಟೆಂಟ್ ಅಷ್ಟೇ, ಇವನೊಂದು ಟೀಚರ್ ಅಷ್ಟೇ, ಇವನು ನಮ್ಮ ಊರಲ್ಲಿ ಒಂದು ಸಣ್ಣ ಕೆಲಸದಲ್ಲಿದ್ದಾನೆ,
ನಿಮಗೆ ಗೊತ್ತಿಲ್ಲ, ಯಾವ ಕೆಲಸನೂ ಸಣ್ಣದಲ್ಲ, ಯಾವ ಕೆಲಸನೂ ದೊಡ್ಡದಲ್ಲ. ಇವತ್ತು ನಮ್ಮ ಗ್ರಾಮಾಭಿವೃದ್ಧಿ ಆಗಬೇಕಂದ್ರೆ ಅಲ್ಲಿ ಒಳ್ಳೆ ಪಂಚಾಯತಿ ಸದಸ್ಯರು ಬೇಕು, ಒಂದು ಒಳ್ಳೆ PDO ಬೇಕು, ಒಳ್ಳೆ ಗ್ರಾಮ ಲೆಕ್ಕಾಧಿಕಾರಿ ಬೇಕು, ಶಿಸ್ತು ಲಂಚ ತೆಗೆದುಕೊಳ್ತಾ ಇರತಕ್ಕಂಥ ತಹಸೀಲ್ದಾರ್ ಬೇಕು. ಒಂದು ಜಿಲ್ಲೆಯ ಅಭಿವೃದ್ಧಿ ಆಗಬೇಕಂದ್ರೆ ಅಲ್ಲಿ ಒಂದು ದಕ್ಷ DC ಬೇಕು. ಅವರೆಲ್ಲ ಎಲ್ಲಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲೇ ಕೂತಿದ್ದಾರೆ. ಇದರ ಮಧ್ಯೆ ನಮಗೆ ಎಷ್ಟೊಂದು DC ಗಳಿದ್ದಾರೆ, ಎಷ್ಟೊಂದು ಜನ PDOಗಳಿದ್ದಾರೆ, ಎಷ್ಟೊಂದು ಜನ ಲೆಕ್ಕಾಧಿಕಾರಿಗಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ ಬೇಕಾದಂತಹ ದಕ್ಷ CAಗಳು ಇದರಲ್ಲಿದ್ದಾರೆ. ನಾವು ಅದನ್ನು ನಂಬಬೇಕಷ್ಟೇ. ನಾವು ನಂಬಿದರೆ ಅವರು ಮಾಡಿ ತೋರಿಸ್ತಾರೆ. ಯಾಕೆಂದರೆ ಅವರೆಲ್ಲ ಇನ್ನೂ ಹನುಮಂತ ಆಗಿದ್ದಾರಷ್ಟೇ. ಅವ್ರಿಗೆ ಅವರಲ್ಲಿರ್ತಕ್ಕಂಥ ಶಕ್ತಿ ಗೊತ್ತಿಲ್ಲ. ಪೋಷಕರಾಗಿ, ಶಿಕ್ಷಕರಾಗಿ ನಾವು ಅವರನ್ನು ನೆನಪಿಸಿಕೊಡ್ಬೇಕು. ಯು ಕ್ಯಾನ್ ಡೂ ಇಟ್. ಒಂದು ಹುಡುಗ, ಅವರ ತಂದೆ ರಿಕ್ಷಾ ಡ್ರೈವರ್, ಕಾಲಲ್ಲಿ ತೊಳೆಯುವಂಥ ರಿಕ್ಷಾ. ಮಗ ಕೇಳ್ತಾನೆ, ಅಪ್ಪ ನಂದು ಓದು ಮುಗೀತು, ನನಗೆ 2 ದಾರಿ ಇದೆ ಅಪ್ಪ, ನಿನ್ನ ಕಷ್ಟ ನೋಡೋಕ್ಕಾಗಲ್ಲ, ದಿನಾ ತುಳಿದು ರಿಕ್ಷಾ ಬೆವರು ಸುರಿಸಿ ಕೆಲಸ ಮಾಡಿ ನಮಗೆಲ್ಲ ಓದಿಸಿದ್ಯಾ, ನಾನು ಇಮಿಡಿಯೇಟಾಗಿ ಏನಾದ್ರು ಕೆಲಸ ಮಾಡಿ ನಿನ್ನ ಕೆಲಸವನ್ನು ಕಡಿಮೆ ಮಾಡಲಾ? ಆದರೆ ನನ್ನ ಮನಸ್ಸಲ್ಲೊಂದು ಕನಸಿದೆ, ನಾನು IAS ಎಕ್ಸಾಮ್ ಬರೀಬೇಕು ಅಂತ ಆಸೆ ಇದೆ, ಏನು ಮಾಡಲಿ? ಅವ್ರ ತಂದೆ ಹೇಳ್ತಾನೆ, ನೋಡು ಮಗ, ನನಗೆ IAS ಅಂದರೆ ಏನಂತ ಗೊತ್ತಿಲ್ಲ, ಆದರೆ ನಿನಗೆ ಕನಸಿದೆ ಅಂದರೆ ನೀನು ಓದು. ನಾನು ಈಗ 1 ಟ್ರಿಪ್ಪು ರಿಕ್ಷಾ ತುಳಿದು ಬರ್ತೇನೆ, ಇನ್ನು ಮೇಲೆ 2 ಟ್ರಿಪ್ ಹೋಗ್ತೇನೆ, ರಾತ್ರಿ 1 ಟ್ರಿಪ್ ಹೋಗಿ ಬರ್ತೇನೆ, ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನೀನು ಓದು ಅಂತ ಹೇಳ್ತಾನೆ. ನೀವು ಆಗಿದ್ರೆ, ಸಾಕಪ್ಪ, ನನಗೆ ಕೆಲಸ ಮಾಡಿ ಸಾಕಾಯಿತು, ನೀನು ಇನ್ನೇನು ಬರೀ ಓದ್ತಾ ಇರ್ತೀಯ, ಸಾಕು, ಕೆಲಸಕ್ಕೆ ಹೋಗು, ಎಲ್ಲರೂ ಸೇರ್ಕೋ ಅಂತ ಕಳಿಸ್ಬಿಡ್ತಾ ಇದ್ದೆ. ಈ ಅನಕ್ಷರಸ್ಥ ತಂದೆ ರಿಕ್ಷಾ ಡ್ರೈವರ್ ಹೇಳ್ತಾನೆ, ನೀನು ಹೋಗು, ಓದು, ನನ್ನ ಬಗ್ಗೆ ಯೋಚನೆ ಮಾಡಬೇಡ ನೀನು ಅಂತ. ಆ ಹುಡುಗ ಹಗಲು ರಾತ್ರಿ ಕೂತ್ಕೊಂಡು ಓದ್ತಾನೆ. ಅದು ಒಂದು ಸ್ಲಮ್ ಏರಿಯಾದಲ್ಲಿ ಕೂತ್ಕೊಂಡು ಓದ್ತಾನೆ. ಸ್ಲಮ್ ಏರಿಯಾ ಅಂದರೆ ನಿಮಗೆ ಗೊತ್ತಿರುತ್ತೆ, ಅಲ್ಲೆಲ್ಲ ಕಾರ್ಖಾನೆಗಳ ಶಬ್ದ. ರಾತ್ರಿ 12-1 ಗಂಟೆವರೆಗೂ ಸೌಂಡ್ ಇರ್ತದೆ. ಲಾಸ್ಟ್ ಸೈರನ್ ಆಫ್ ಆದಮೇಲೆ ಇವನು ಎದ್ದು ಕೂತ್ಕೊಂಡು ಓದಬೇಕು. ಸಾಯಂಕಾಲ ಹೊತ್ತು ಬೇರೆ ಹೈಸ್ಕೂಲು ಮಕ್ಕಳಿಗೆ, ಕಾಲೇಜು ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ಬೇಕು. ಹೇಳಿಕೊಡ್ತಾ ರಾತ್ರಿ ಮಧ್ಯರಾತ್ರಿಯಲ್ಲಿ ಕೂತು ಓದ್ತಾ ಅವನು ಫಸ್ಟ್ ಅಟೆಂಪ್ಟಲ್ಲಿ IAS ಪಾಸ್ ಆಗ್ತಾನೆ. ಇವತ್ತು ಉತ್ತರ ಪ್ರದೇಶದಲ್ಲಿ ಅವನೊಂದು ಒಳ್ಳೆಯ DC ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಗೋವಿಂದ್ ಜೈಸ್ವಾಲ್ ಅಂತೇಳಿ ಅವನ ಹೆಸರು. ತುಂಬ ಅನುಕೂಲ ಇರುವಂಥ ತಂದೆ ತಾಯಿಗಳು ಮಾತ್ರ ಮಕ್ಕಳನ್ನು ಓದಿಸ್ಲಿಕ್ಕಾಗ್ತದೆ ಅನ್ನೋದಿಲ್ಲ. ಕೇವಲ ನನ್ನ ಮಗುವಿನ ಶಿಕ್ಷಣ ನನಗೆ ಆದ್ಯತೆ, ಬಾಕಿ ಎಲ್ಲ ಸೈಡ್. ನಾನು ಏನಿವತ್ತು ದುಡಿದ್ರು, ನಾನು ಇವತ್ತೇನು ಗಳಿಸಿದ್ರು ಅದೆಲ್ಲ ನನ್ನ ಮಕ್ಕಳಿಗೋಸ್ಕರ ಅಲ್ವಾ? ಹಾಗಿದ್ದರೆ ಅವ್ರಿಗೆ ಸಿಗಬೇಕಾದಂಥ ಶಿಕ್ಷಣ ನನಗೆ ಮುಖ್ಯ ಅಂತ ಅಂದ್ಕೊಂಡ್ರೆ ನಾನು ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದನ್ನು ನಿಲ್ಲಿಸ್ಬಿಡ್ತೇನೆ. ಮಕ್ಕಳನ್ನೇ ಒಂದು ಆಸ್ತಿ ಮಾಡ್ತೇನೆ. ಮಕ್ಕಳಿಗೋಸ್ಕರ ನಾನು ಎಷ್ಟು ಆಸ್ತಿ ಮಾಡಿಟ್ರೋ ಅವ್ರು ಅದು ನಾಳೆ ಅನುಭವಿಸ್ತಾರೋ ಇಲ್ವೋ, ಆದರೆ ಮಕ್ಕಳನ್ನೇ ಆಸ್ತಿ ಮಾಡೋದಂದರೆ ಅವರಲ್ಲಿ ಮೌಲ್ಯಗಳನ್ನು ತುಂಬುವಂಥದ್ದು, ಅವರಲ್ಲಿ ಧೈರ್ಯವನ್ನು ತುಂಬುವಂಥದ್ದು, ಅವರಲ್ಲಿ ನಾನು ಶಕ್ತಿಶಾಲಿ ಅನ್ನೋ ಭಾವನೆಯನ್ನು ತುಂಬಿಸುವಂಥದ್ದು. ಹೇಗೆ ತುಂಬಿಸೋಕ್ಕಾಗುತ್ತೆ? ದಿನ ಹೇಳಿದ್ರಾಗುತ್ತಾ ನೀನು ಶಕ್ತಿಶಾಲಿ, ನೀನು ಧೈರ್ಯಶಾಲಿ ಅಂತ? ನಾನು ಮಾಡಿ ತೋರಿಸ್ಬೇಕು. ನನಗೆ ಎದುರಾಗುವಂತಹ ಸಮಸ್ಯೆಗಳನ್ನು ನಾನು ಹೇಗೆ ಎದುರಿಸ್ತೇನೆ? ನನಗೆ ಯಾರಾದರೂ ಹೊರಗಡೆಯಿಂದ ಬಂದು ಜೋರು ಮಾಡಿದ ತಕ್ಷಣ ಮಗನಿಗೆ ಹೇಳಿ, ಮಗ ಅಪ್ಪ ಇಲ್ಲ ಅಂತ ಹೇಳು, ಮನೇಲಿ ಇಲ್ಲ ಅಂತ ಹೇಳು ಅಂತ ನಾನು ಹೇಳಿ ತೋರಿಸಿಕೊಡ್ತೇನಾ? ಅಥವಾ ಅವರಿಗೆ ಸತ್ಯವಾಗಿ ಧೈರ್ಯದಿಂದ ಅವ್ರಿಗೆ ಉತ್ತರ ಹೇಳಿ ಕಳಿಸ್ಕೊಡ್ತೇನಾ? ನಾನು ಮಾದರಿಯಾಗಿ ಅವನಿಗೆ ಕಲಿಸ್ತಾ ಇದ್ದೆ. ನನಗೆ ಒಂದು ಸಣ್ಣ ಫೈನಾನ್ಷಿಯಲ್ ಕ್ರೈಸಿಸ್ ಬಂತು, ನಾನು ಮನೆಯಲ್ಲಿರುವ ಎಲ್ಲ ಮಾತ್ರೆಗಳನ್ನು ನುಂಗಿ ನಾನು ಜೀವ ತೆಗೆದುಕೊಳ್ಳೋಕೆ ಹೋಗಿ ಪ್ರಯತ್ನ ಮಾಡಿ ನನ್ನ ಮಗನಿಗೆ ಮಾದರಿ ಆಗ್ತಾ ಇದ್ದೇನೆ. ನಾನು ನನ್ನ ಗಂಡನ ಜೊತೆಗೆ ಒಂದು ಜಗಳ ಬಂದ ತಕ್ಷಣ ನಾನು ಕೆರೆನೋ ಬಾವಿನೋ ಹಾರ್ಕೊಳ್ತೇನೆ ಅಂತೇಳಿ ಮಾತಾಡ್ತೇನೆ, ಅಥವಾ ಕೂತ್ಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸ್ತೇನೆ? ನಾನು ನನ್ನ ಮಕ್ಕಳಿಗೆ ಮಾದರಿ ಆಗ್ತಾ ಇದ್ದೇನೆ. ಈ ಮೌಲ್ಯಗಳ ಮೂಲಕ ನಮ್ಮ ಮಕ್ಕಳನ್ನು ನಾವು ಗಟ್ಟಿ ಮಾಡ್ತಾ ಇದ್ದೇವೆ. ಕೆಲವು ವರ್ಷಗಳಿಂದ ಒಂದು ಮಗುವನ್ನು ನೋಡ್ತಾ ಇದ್ದೇನೆ. ತಾಯಿ ಜೊತೆಗೆ ಯಾವಾಗಲೂ ಬರ್ತಾಯಿದ್ರು. ತಂದೆ ತಾಯಿ ಯಾವಾಗಲೂ ಬಂದಾಗ ಒಂದೇ ಜಗಳ. ಏನಂದರೆ ಮಾತು ಜಗಳಕ್ಕೆ ಹೋಗುತ್ತೆ, ಜಗಳ ಆದ ತಕ್ಷಣ ತಾಯಿ ಹೋಗಿ ಹಗ್ಗ ಹಾಕ್ಕೊಳಕ್ಕೆ ಹೋಗ್ತಾಳೆ.
ಆ ಜಗಳ ಪ್ರತಿ ಸರಿ ಕೊನೆ ಆಗೋದೇ ಅವಳು ಹೋಗಿ ಹಗ್ಗ ಹಾಕ್ಲಿಕ್ಕೆ ಹೋಗೋದು. ಇವನು ಮತ್ತೆ ಬಿಡಿಸ್ಕೊಂಡು ಮರುದಿನ ಕೌನ್ಸಿಲಿಂಗ್ ಕರ್ಕೊಂಡು ಬರೋದು. ಕೆಲವು ವರ್ಷಗಳ ನಂತರ ನನಗೇನು ಗೊತ್ತಾಯಿತು ಅಂದರೆ, ಕಡೆಗೆ ಹಗ್ಗ ಹಾಕ್ಕೊಂಡಿದ್ದು ತಾಯಿ ಅಲ್ಲ, ಮಗಳು. ಆ ತಾಯಿ ಇನ್ನೂ ಇದ್ದಾಳೆ. ಈ ಮಾದರಿ ಏನು ಸಿಕ್ತಲ್ಲಿ ಅಂದರೆ, ನಿನಗೇನಾದ್ರು ಕಷ್ಟ ಆಯಿತು, ನಿನಗೇನಾದ್ರು ಬೇಸರ ಆಯಿತು, ಹೋಗಿ ಹಗ್ಗ ಕಟ್ಕೋ ಅಂತ. ಆ ಮಾದರಿ, ತಪ್ಪು ಮಾದರಿಯನ್ನು ನಾವು ಪೋಷಕರು ಕೊಡಬಾರ್ದು. ನಮ್ಮಲ್ಲಿ ಚಿಕಿತ್ಸೆಗೆ ಬರ್ತಾರೆ, ಆಲ್ಕೋಹಾಲ್ ಬಿಡಲಿಕ್ಕೆ ಚಿಕಿತ್ಸೆಗೆ ಬರ್ತಾರೆ, ತಂಬಾಕು ಬಿಡಲಿಕ್ಕೆ, ಡ್ರಗ್ಸ್ ಬಿಡಲಿಕ್ಕೆ ಬಿಡ್ತಾರೆ. ಅವರನ್ನು ಕೇಳ್ತೇವೆ, ಯಾಕಪ್ಪ ನಿನಗೆ ಲಾಸ್ಟ್ ಟೈಮೇ ಹೇಳಿದ್ವಲ್ಲ, ನಿನ್ನ ಲಿವರ್ ಎಲ್ಲ ತೊಂದರೆ ಆಗಿದೆ, ನರಗಳೆಲ್ಲ ಸಾಯ್ತಾ ಇದೆ, ನೀನು ಕುಡಿತವನ್ನು ಬಿಡಬೇಕಲ್ಲ. ಹೇಳಿದರೆ, ಇಲ್ಲ ಸರ್ ಬಿಡಬೇಕು ಅಂತಿದ್ದೆ, ನನಗೆ ತುಂಬ ಟೆನ್ಷನ್ ಸರ್, ಅದಕ್ಕೆ ಕುಡಿತೇನೆ ನಾನು. ಸಿಗರೇಟ್ ಜಾಸ್ತಿ ಮಾಡಿದೆಯಲ್ಲ, ನೋಡು ಮತ್ತೆ ನಿಂದು ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗಿದೆ, ಬಿ ಪಿ ಜಾಸ್ತಿ ಆಗಿದೆ. ಇಲ್ಲ ಸರ್, ಈ 1 ತಿಂಗಳಿಂದ ನಂದು ಬಿಸ್ನೆಸ್ಸಲ್ಲಿ ತುಂಬ ಟೆನ್ಷನ್ ಇತ್ತು, ಅದಕ್ಕೆ ಸ್ವಲ್ಪ ಸಿಗರೇಟ್ ಜಾಸ್ತಿ ಮಾಡಿದ್ದೇನೆ. ನಾನು ಇಂಡೈರೆಕ್ಟಾಗಿ ಏನು ಮೆಸೇಜ್ ಕೊಡ್ತಾ ಇದ್ದೇನೆ, ನಿನಗೆ ಟೆನ್ಷನ್ ಇದ್ದರೆ ನೀನು ಸೇದ್ಬೋದು, ನಿನಗೆ ಟೆನ್ಷನ್ ಇದ್ದರೆ ನೀನು ಜಾಸ್ತಿ ಕುಡಿಬೋದು ಅಂತ. ಈ ತಪ್ಪು ಮಾದರಿಗಳನ್ನು ನಾವು ಕೊಡಬಾರ್ದು. ನಾನು ಬೆಳಗ್ಗೆ 8 ಗಂಟೆಗೆ ಹೇಳೋದು, ಮಗು 5:15 ಎದ್ದು ಓದ್ಕೋ ಅಂದರೆ ಅವನು ಹೆಂಗೆ ಓದ್ಕೊಳ್ತಾನೆ. ನಾನು ಒಂದು ದಿವಸನೂ ವಾಕಿಂಗ್ ಹೋಗೋದಿಲ್ಲ, ಮಗನಿಗೆ ಆಟದಲ್ಲಿ ಸೇರ್ಕೋ ಅಂದರೆ ಅವನು ಹೆಂಗೆ ಹೋಗ್ತಾನೆ. ನಾನು ಒಂದು ದಿನವೂ ಒಂದು ಪುಸ್ತಕ ಹಿಡ್ಕೊಂಡು ಓದೋದಿಲ್ಲ, ಮಗು ಪುಸ್ತಕ ಓದು ಅಂದರೆ ಅವನು ಹೇಗೆ ಓದ್ಕೊಳ್ತಾನೆ. ನನಗೆ ರಾಮಾಯಣ ಮಹಾಭಾರತದ ಪುಸ್ತಕ ಒಂದು ದಿವಸನೂ ನಾನು ತೆಗೆದು ನೋಡಲಿಲ್ಲ, ಮಕ್ಕಳಿಗೆ ಸಂಸ್ಕಾರ ಬರಲಿಲ್ಲ ಅಂತ ನಾನು ಬೇಸರ ಮಾಡಿಕೊಂಡ್ರೆ ಹೇಗಾಗತ್ತೆ. ಮಕ್ಕಳಿಗೆ ತಂದೆ ತಾಯಿಗಳೇ ಮಾದರಿ. ನಿಮಗೆ ಏನು ಗೊತ್ತಿದೆ ಅದನ್ನು ಹೇಳ್ಕೊಡಿ. ನಿಮಗೆ ಗೊತ್ತಿರೋಷ್ಟೇ ನೀಟಾಗಿ ಪೂಜೆ ಮಾಡಿ, ಮಾಡುವಾಗ ಮಕ್ಕಳನ್ನು ಸೇರಿಸ್ಕೊಳ್ಳಿ. ನಿಮ್ಮ ಕುಲ ಕಸುಬು ಏನು ಮಾಡ್ತಾ ಇದ್ದೀರಿ ಅದನ್ನು ದಕ್ಷತೆಯಿಂದ ಮಾಡಿ. ಯು ಬಿ ಎ ಪರ್ಫೆಕ್ಟ್ ಕಾರ್ಪೆಂಟರ್. ನೀವು ಪ್ಲಂಬಿಂಗ್ ಕೆಲಸ ಮಾಡ್ತೀರಾ, ಅತ್ಯಂತ ನೀಟಾಗಿ ಆ ಪ್ಲಂಬಿಂಗ್ ಕೆಲಸವನ್ನು ಮಾಡಿ. ನೀವು ಯಾವುದಾದ್ರೂ ಒಂದು ಕೆಲಸವನ್ನು ಒಪ್ಕೊಂಡಿದ್ರೆ ಅದನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಿ ಕೊಡೋದನ್ನು ನಿಮ್ಮ ಮಗ ನೋಡಲಿ, ನಿಮ್ಮ ಮಗಳು ನೋಡಲಿ. ನೀವು ಮಾಡ್ತಿರುವ ಕೆಲಸದ ಬಗ್ಗೆ ನಿಮಗೆ ಪ್ರೀತಿ ಇರಲಿ, ಅದೇ ಮೌಲ್ಯಗಳು. ಒಂದು ಸಾರಿ ಅಮೇರಿಕನ್ ಪ್ರೆಸಿಡೆಂಟು ಅಬ್ರಾಮ್ ಲಿಂಕನ್ ಓತ್ ತೆಗೆದುಕೊಳ್ಳುವಾಗ ಅಂತಹ ಇಂಪಾರ್ಟೆಂಟ್ ಪ್ರಮಾಣ ಸ್ವೀಕರಣೆ ಮಾಡುವಾಗ ಅಲ್ಲಿ ಇರುವ ಕೆಲವರು ಅವನಿಗೆ ಇನ್ಸಲ್ಟ್ ಮಾಡಲಿಕ್ಕೋಸ್ಕರ ತಮಾಷೆ ಮಾಡಿದ್ರಂತ. ನಿನ್ನಪ್ಪ ಚಪ್ಪಲಿ ಹೊಲಿತಾ ಇದ್ರಲ್ವಾ, ನಾವು ನಮ್ಮ ಫ್ಯಾಮಿಲಿ ಚಪ್ಪಲಿ ಎಲ್ಲ ನಿಮ್ಮ ಅಪ್ಪನ ಹತ್ರನೇ ಹೊಲಿಸ್ತಾ ಇದ್ದಿದ್ದು ಅಂತ. ಅವನೇನು ವಿಚಲಿತಗೊಳ್ಳಿಲ್ಲ. ಹೌದಾ, ನೀವೆಲ್ಲ ನಮ್ಮ ತಂದೆ ಹತ್ರ ಹೊಲಿಸ್ತಾ ಇದ್ದೀರಾ, ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಿಮಗೆ ಯಾವತ್ತೂ ಚಪ್ಪಲಿಯಲ್ಲಿ ಏನು ಕಂಪ್ಲೇಂಟ್ಸ್ ಬಂದಿರಲಿಕ್ಕಿಲ್ಲ ಅಲ್ವಾ. ಯಾಕಂದರೆ ನಾವು ಅಪ್ಪ ಕೆಲಸ ಮಾಡಿದ್ರಂದರೆ ಅದರಲ್ಲಿ 2 ಮಾತಿಲ್ಲ, ಅವರಷ್ಟು ಒಳ್ಳೆಯ ಕೆಲಸ ಮಾಡೋರು ನಾನು ನೋಡೇ ಇಲ್ಲ ಅಂತ. ಅವನಿಗೆ ಅವಮಾನ ಮಾಡಬೇಕು ಅಂತ ಹೇಳಲಿಕ್ಕೆ ಬಂದಿರೋರಿಗೆ ವಾಪಸ್ ಅವನು ಹೆಮ್ಮೆಯಿಂದ ಅವರ ತಂದೆ ಬಗ್ಗೆ ಹೇಳಿದಂಥ ಮಾತಿಗೆ ಅವ್ರಿಗೆ ಅವಮಾನ ಆಯಿತು. ಯಾಕೆಂದರೆ ಅದು ಅಪ್ರಸ್ತುತವಾಗಿತ್ತು, ಆ ಮಾತು ಹೇಳಬೇಕಾಗಿರಲಿಲ್ಲ ಅವರು. ಸೊ ಎಲ್ಲ ಮಕ್ಕಳಿಗೆ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಇರಬೇಕಾದಂತಹ ಒಂದು ಮಾದರಿ ಅದು ಮನೆಯಲ್ಲಿ ಸಿಗಲಿ. ನಾವು ಯಾರೂ ಕಡಿಮೆ ಅಲ್ಲ, ನಮ್ಮನ್ನು ನಾವು ಕಡಿಮೆ ಅಂದ್ಕೊಳ್ಳೋದೇ ಬೇಡ. ನಾನು ಒಂದು ಎಕರೆ ಜಮೀನಿದೆ ಸರ್, ಅಷ್ಟೇ ಕೃಷಿ ಮಾಡ್ಕೊಂಡಿದ್ದೀನಿ. ನೀವು ಮಾಡ್ತಿರೋ ಕೆಲಸನೇ ಶ್ರೇಷ್ಠ. ನೀವೇನು ಕೆಲಸ ಮಾಡ್ತಾಯಿದ್ರೆ ಅದ್ರ ಬಗ್ಗೆ 2 ಮಾತಿಲ್ಲ, ಅದೇ ಮೌಲ್ಯಗಳು. ಮಕ್ಕಳು ಅದನ್ನೇ ಕಲಿಬೇಕು. ಆ ರಜಾ ದಿನಗಳಲ್ಲಿ ಅವ್ರು ನಿಮಗೆ ಸಹಾಯ ಮಾಡಬೇಕು. ಅವ್ರಿಗೆ ಶನಿವಾರ ಆದಿತ್ಯವಾರ ಒಂದು ಸ್ವಲ್ಪ ಬಿಡುವಿದೆ, ಅಮ್ಮನಿಗೆ ಸಹಾಯ ಮಾಡಬೇಕು, ಮನೆಯಲ್ಲಿ ಸಹಾಯ ಮಾಡಬೇಕು, ತಂದೆಗೆ ಹೋಗಿ ಕೃಷಿಯಲ್ಲಿ ಸಹಾಯ ಮಾಡಬೇಕು, ತಂದೆಯ ಆಫೀಸಲ್ಲಿ ಹೋಗಿ ಸಹಾಯ ಮಾಡಬೇಕು. ಯಾವಾಗ ಇದನ್ನು ನಡೀತಾ ಇದೆ, ಶಿಕ್ಷಣಕ್ಕೆ ನಿಜವಾದ ಮೌಲ್ಯ ಸಿಗ್ತಾ ಇದೆ. ಯಾಕೆ ಅಂದರೆ ನಾಳೆ ಅವರು ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಆದರೂ ಅವ್ರ ಹತ್ರ ಬಂದಿರೋ ಒಬ್ಬ ರೈತನ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ನಾಳೆ ಅವರೊಬ್ಬರು ತಹಸೀಲ್ದಾರ್ ಆಗಿದ್ದಾರೆ, ಒಂದು ರೈತನ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಿರ್ತದೆ. ನಾವೇನು ಅಂದ್ಕೊಂಡ್ವಿ, ನಮ್ಮ ಕಷ್ಟಗಳು ನಮಗೇ ಮುಗ್ದೋಗ್ಲಿ ಸರ್, ನನ್ನ ಮಕ್ಕಳಿಗೆ ಕಷ್ಟನೇ ಬರೋದು ಬೇಡ ಅಂಥೇಳಿ ನಾನು ಮಗ ತಿಂಡಿ ತಿನ್ನಿಸ್ಲಾ, ಮಗ ನಿನ್ನ ಬಟ್ಟೆ ಇಸ್ತ್ರಿ ಹಾಕ್ಕೊಡ್ಲಾ, ಮಗ ನಿನ್ನ ಟವಲ್ ಅಲ್ಲಿ ಇಟ್ಟಿದ್ದೀನಿ ನೋಡು, ಈಚೆ ಬಿಸಿನೀರಿದೆ ಈಚೆ ತಣ್ಣೀರಿದೆ ಅನ್ನೋ ರೀತಿ ಅವ್ರಿಗೆ ಯಾವ ಕಷ್ಟ ಬರದಾಗೆ ನೋಡ್ಕೊಳ್ತೀನಿ ನಾನು. ಯಾಕೆ, ನಮಗೆಲ್ಲ ತುಂಬ ಕಷ್ಟ ಆಯ್ತು ಸರ್, ನಮ್ಮ ಮಕ್ಕಳು ಸುಖವಾಗಿರಲಿ. ನಾವೆಲ್ಲ ಕೊರತೆಗಳಿಂದ ಬೆಳೆದದಕ್ಕೋಸ್ಕರ ಇವತ್ತಿಷ್ಟು ಗಟ್ಟಿಯಾಗಿದ್ದೇವೆ. ನಮ್ಮ ಮಕ್ಕಳಿಗೆ ಕೊರತೆಗಳೇ ಇಲ್ಲದಂತೆ ನಾವು ಬೆಳೆಸ್ಬಿಟ್ರೆ ಅವರು ಬೇಗ ಸೋಲನ್ನು ಒಪ್ಕೊಂಡು ಬಿಡ್ತಾರೆ. ನಾನು ನನ್ನ ಮಕ್ಕಳ ಹತ್ರ ಮಾತಾಡಿ, ಪ್ಲೀಸ್ ಪುಸ್ತಕದಲ್ಲಿ ಒಂದು
ಸರ್ಕಸ್ ಹುಲಿಗಳು, ಸರ್ಕಸ್ ಟೈಗರ್ಸ್ ಅಂಥೇಳಿ ಒಂದು ಚಾಪ್ಟರ್ ಬರೆದಿದೆ. ಒಬ್ಬ ಸರ್ಕಸ್ ಟೂರಿಂಗ್ ಟಾಕೀಸ್ ಇರ್ತದಲ್ಲ, ಸರ್ಕಸ್ ನಡೆಸ್ತಾ ಇದ್ದ. ಅವನಿಗೆ ಲಾಸ್ ಆಗ್ತಾ ಇತ್ತು, ಜಾಸ್ತಿ ಜನ ಸರ್ಕಸ್ ನೋಡಲಿಕ್ಕೆ ಬರ್ತಾ ಇಲ್ಲ. ಎಲ್ಲ ಪ್ರಾಣಿಗಳನ್ನ ಇಟ್ಕೊಂಡು ಪ್ರತಿದಿನ ಅವರಿಗೆ 100 kg ಮಾಂಸಗಳು ಕೊಡಬೇಕು, ಕಷ್ಟ ಆಗ್ತಿತ್ತು. ಅದಕ್ಕೆ ಅವನು ಡಿಸೈಡ್ ಮಾಡ್ದ, ಈ ಸರ್ಕಸ್ನ ಇನ್ಮೇಲೆ ನಿಲ್ಲಿಸಿಬಿಡ್ತೇನೆ ಅಂತ. ನಿಲ್ಲಿಸಿದ ತಕ್ಷಣ ಅದನ್ನೇನು ಮಾಡಬೇಕು, ಪ್ರಾಣಿಗಳನ್ನೆಲ್ಲ ಹೋಗಿ ಕಾಡಿಗೆ ಬಿಟ್ಟು ಬರಬೇಕು. ಆನೆಗಳು, ಕುದುರೆಗಳು, ಹುಲಿಗಳು, ಸಿಂಹಗಳು ಎಲ್ಲ ತಗೊಂಡೋಗಿ ಕಾಡಿಗೆ ಬಿಟ್ಟು ಬರಬೇಕು ಅಂಥೇಳಿ ಹೋದ. ಹುಲಿಗಳನ್ನು ಕಾಡಲ್ಲಿ ಬಿಟ್ಟು ಬಂದರು. ಅಲ್ಲಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರು, ಹುಲಿಗಳೆಲ್ಲ ಹೋಗಲಿ ಅಂತ. ಗಮನಿಸ್ತಾ ಇದ್ದರೆ ಕೆಲವೇ ನಿಮಿಷಗಳಲ್ಲಿ ಆ ಹುಲಿಗಳನ್ನು ಆ ಕಾಡಿನಲ್ಲಿರ್ತಕ್ಕಂಥ ಕಾಡು ನಾಯಿಗಳು ಬಂದು ಕಚ್ಚಿ ತಿಂದುಬಿಟ್ಟು. ಯಾಕೆ ಅಂದರೆ ಈ ಹುಲಿಗಳು ಇಷ್ಟು ವರ್ಷಗಳು ಏನು ಕಲ್ತಿದ್ವು ಅಂದರೆ, ಅವರಿಗೆ ಹಸಿವಾದಾಗ ಯಾರಾದರೂ ಮಾಂಸ ತಂದು ಕೊಡ್ತಾರೆ, ತಿನ್ನಬೇಕು, ಕೂತ್ಕೋಬೇಕು. ಯಾರಾದರೂ ಈಗ ಗರ್ಜನೆ ಮಾಡು ಅಂದರೆ ಗರ್ಜನೆ ಮಾಡಬೇಕು, ಮತ್ತು ಬೋನಲ್ಲಿ ಹೋಗಂದ್ರೆ ಬೋನಲ್ಲಿ ಹೋಗಬೇಕು. ಅವ್ರಿಗೆ ತಮ್ಮ ಆಹಾರವನ್ನು ಹುಡುಕಿಕೊಂಡು ಬೇಟೆಯಾಡಿ ಗಳಿಸಿಕೊಳ್ಳೋದನ್ನು ಅವ್ರು ಕಲಿತೇ ಇರಲಿಲ್ಲ ಅವ್ರ ಬದುಕಲ್ಲಿ. ಸೊ ನಮ್ಮ ಮಕ್ಕಳು ಸರ್ಕಸ್ ಟೈಗರ್ಸ್ ಆಗಬಾರ್ದು. ಮನೆಯಲ್ಲಿನ ದೈನಂದಿನ ಕೆಲಸಗಳಲ್ಲಿ ನಿಮ್ಮ ಜೊತೆಗೆ ಸೇರಿಕೊಳ್ಬೇಕು. ಅವರ ಹಾಸಿಗೆಯನ್ನು ಅವರೇ ಮಡಿಸ್ಬೇಕು, ಅವರ ರೂಮನ್ನು ಅವರೇ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಅವರ ಬಟ್ಟೆಗಳಿಗೆ ಅವರೇ ಇಸ್ತ್ರಿ ಹಾಕಬೇಕು, ಅವರ ನೋಟ್ಬುಕ್ಸ್ನ ಅವರೇ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ನನ್ನ ಶರ್ಟ್ ಎಲ್ಲಿ, ಅಮ್ಮ ನಂದು ಸಾಕ್ಸ್ ಎಲ್ಲಿ, ಕಡಿಮೆ ಆಗಬೇಕು. ಸ್ವಾವಲಂಬನೆ ಈ ವಯಸ್ಸಿನಿಂದ ಪ್ರಾರಂಭ ಆಗಬೇಕು. ಒಬ್ಬ ಲೇಖಕ ಒಂದು ಪುಸ್ತಕದ ಟೈಟಲ್ ಏನು ಬರೆದಿದ್ದಾನೆ ಗೊತ್ತಾ? ನಿಮ್ಮ ಬೆಡ್ ತಯಾರಿಸಿಕೊಳ್ಳುವುದು ಹೇಗೆ ಅಂತ. ಅದರ ಅರ್ಥ, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಹಾಸಿಗೆಯನ್ನು ಮಡಿಸಿ ನೀಟಾಗಿ ಹೇಗೆ ಇಡ್ತೇವೆ, ಅವತ್ತು ಇಡೀ ದಿನದ ನಮ್ಮ ಬದುಕು ಹಾಗೇ ಇರ್ತದೆ ಅಂತ. ನಾನು 3 ದಿನ ಬಿಟ್ಟರು ನನ್ನ ಹಾಸಿಗೆ ಹಾಗೇ ಇರ್ತದೆ, ನಾನು ತೆಗೆದು ಹಾಕಿರೋ ಬಟ್ಟೆ ಹಂಗೆ ಬಿದ್ದಿರ್ತದೆ ಅಂದರೆ ನನ್ನ ಬದುಕು ಕೂಡ ಹಾಗೇ ಇದೆ ಅಂತ ಅರ್ಥ. ಹಾಗೆ ಆಗಬಾರ್ದು ನಮ್ಮ ಮಕ್ಕಳು ಅಂತಂದರೆ, ಬೇಸರ ಮಾಡಿಕೊಂಡ್ರೂ ಚಿಂತೆ ಇಲ್ಲ, ತಂದೆಯಾಗಿ ತಾಯಿಯಾಗಿ ಆ ಶಿಸ್ತನ್ನು, ಸ್ವಾವಲಂಬನೆಯನ್ನು ನಾನು ಸಣ್ಣ ವಯಸ್ಸಿನಿಂದ ಕಲಿಸ್ಲಿಕ್ಕೆ ಶುರು ಮಾಡಬೇಕು. ಅದನ್ನು ಬೇಸರ ಮಾಡ್ಕೋಬೇಡಿ. ಇವಾಗ ಅವರು ಸಿಟ್ಟು ಮಾಡಿಕೊಂಡ್ರು ಕೂಡ ಮತ್ತೆ 40ರಲ್ಲಿ ಅವ್ರು ಅಂದ್ಕೊಳ್ತಾರೆ, ಆವತ್ತು ನನ್ನ ಅಪ್ಪ ಅಮ್ಮ ನಾನು ಕೇಳಿದ್ದು ತಿಂಡಿ ಕೊಡಿಸ್ಲಿಲ್ಲ, ಕುರ್ಕುರೆ ಐಟಮ್ಸ್ ಬೇಡ ಅಂತ ಹಠ ಮಾಡ್ತಾಯಿದ್ರು, ನನಗೆ ಮೊಬೈಲ್ ಜೊತೆಗೆ ಅಪ್ಪ ಅಮ್ಮನ ಜೊತೆಗೆ ಯಾವಾಗಲೂ ಜಗಳ ಆಗ್ತಾಯಿತ್ತು, ಈಗ ನನಗೆ ಗೊತ್ತಾಗಿದೆ, ನಾನೊಂದು ಒಳ್ಳೆಯ ಸ್ಥಾನಕ್ಕೆ ಬಂದಿದ್ದರೆ ಅದಕ್ಕೆ ಕಾರಣ ನನ್ನ ಅಪ್ಪ ಅಮ್ಮ ಅಂಥೇಳಿ ಮತ್ತೆ ನೆನೆಸ್ಕೊಳ್ತಾರೆ. ಹಾಗಾಗಿ ಎಲ್ಲರೂ ಆಕರ್ಷಕವಾಗಿ ಇರುವಂತೆ ನಾನು ಇರಬೇಕಾಗಿಲ್ಲ, ನನ್ನ ಮಕ್ಕಳಿಗೆ ಬೇಕಾಗಂಥ ಒಂದು ಒಳ್ಳೆಯ ತಂದೆ ತಾಯಿ ನಾನು ಆಗಬೇಕು. ಒಳಿತು ಯಾವುದು ಕೆಟ್ಟದ್ದು ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮಗೆಲ್ಲ ಕಥೆಗಳಲ್ಲಿ ಬರುವಂಥ ಹೀರೋಯಿನ್ಗಳೇ ಇಷ್ಟ ಅಲ್ವಾ? ಎಷ್ಟು ವರ್ಷ ಅಂತ ನಾವು ಗಾಂಧೀಜಿ ಎಕ್ಸಾಂಪಲ್ ಕೊಡೋಣ, ಎಷ್ಟು ವರ್ಷ ಅಂತ ನಾವು ವಿವೇಕಾನಂದ ಅವರ ಎಕ್ಸಾಂಪಲ್ ಕೊಡೋಣ, ಎಷ್ಟು ವರ್ಷ ಅಂತ ನಾವು ಬರೀ ಶಿವಾಜಿ ಎಕ್ಸಾಂಪಲ್ ಕೊಡೋಣ. ನಮ್ಮ ಮಧ್ಯೆ ಇರತಕ್ಕಂತಹ ಈ ಶಿವಾಜಿಗಳು, ನಮ್ಮ ಮಧ್ಯೆ ಇರತಕ್ಕಂಥ ಈ ವಿವೇಕಾನಂದರು, ಅವರು ಜಗತ್ತಿಗೆ ಹೋಗಿ ಭಾರತ ಏನಂತ ತೋರಿಸ್ಬೇಕು. ಅದು ಆಗಬೇಕು ಅಂತಂದರೆ ನಾವು ಮೊದಲು ಜೀಜಾಬಾಯಿಗಳಾಗಬೇಕು. ನಾವು ಮೊದಲಿಗೆ ಭೀಮ್ಜಿ ಆಗಬೇಕು. ಭೀಮ್ಜಿ ಅಂಬೇಡ್ಕರ್ ನೀವು ಕೇಳಿದ್ದೀರ ಅಲ್ವಾ? ಅಂಬೇಡ್ಕರ್ ತಂದೆ ಅಷ್ಟು ಒಂದು ತನ್ನ ಕೆಲಸವನ್ನು ಪ್ರೀತಿಸುವಂಥ ವ್ಯಕ್ತಿ. ಅವರ ಮೌಲ್ಯಗಳನ್ನು ಇಟ್ಕೊಂಡು ಅಂಬೇಡ್ಕರ್ ಮುಂದೆ ಬಂದರು. ಅವರ ತಂದೆ ಬಗ್ಗೆ ಅಗಾಧ ಗೌರವ ಅಂಬೇಡ್ಕರ್ಗೆ. ಯಾಕೆ ಅಂದರೆ ಅವ್ರ ತಂದೆ ಕೆಲಸ ಆಗಿತ್ತು. ಸೊ ನಮ್ಮ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಮೌಲ್ಯಗಳನ್ನು ಫಸ್ಟ್ ನಾವು ಮೈಗೂಡಿಸ್ಕೊಳ್ಳೋಣ. ನಮ್ಮ ಹದಿಹರೆಯದಲ್ಲಿರ್ತಕ್ಕಂಥ ಮಕ್ಕಳ ಮುಂದೆ ಇರತಕ್ಕಂಥ ಸವಾಲುಗಳ ಪರಿಚಯ ನಾವು ಮಾಡಿಕೊಳ್ಳೋಣ. ಅವರು ಹೆಚ್ಚು ಕಷ್ಟದಲ್ಲಿದ್ದಾರೆ, ಅವರು ಬೇಸರದಲ್ಲಿದ್ದರೆ, ಖಿನ್ನತೆಯಲ್ಲಿದ್ದರೆ, ಆತಂಕದಲ್ಲಿದ್ದರೆ, ಭಯ ಪಡ್ತಾ ಇದ್ದರೆ ನಾವು ಅವರ ಜೊತೆಗೆ ಇದ್ದೇವೆ ಅನ್ನೋ ಭಾವನೆಯನ್ನು ಕೊಡೋಣ. ಇವತ್ತೆಲ್ಲ ಪೋಷಕರು ನಿಮ್ಮ ಮಕ್ಕಳ ಜೊತೆ ಕೂತಿದ್ದೀರ, ಕೊನೆಯ 2 ನಿಮಿಷ ಮುಗಿಸ್ತೇ ನನ್ನ ಮಾತುಗಳನ್ನು. ಒಂದು ಕ್ಷಣ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ನಿಮ್ಮ ಮಕ್ಕಳ ಕೈಯನ್ನು ಹಿಡ್ಕೊಳ್ಳಿ, ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳಿ. ಕನ್ನಡದಲ್ಲೇ ಹೇಳ್ತೇನೆ, ಪಕ್ಕದಲ್ಲಿ ಕೂತಿರುವ ನಿಮ್ಮ ಮಗಳ ಕೈಯನ್ನು ಹಿಡ್ಕೊಳ್ಳಿ ನಿಮ್ಮ ಕೈಯಲ್ಲಿ. ನಾನು ಈ ಪ್ರಯೋಗವನ್ನು ಹಲವಾರು ಕಡೆ ಮಾಡಿದ್ದೇನೆ.
ಕೆಲವೊಂದು ಸರಿ ಆ 30 ನಿಮಿಷದ ಲೆಕ್ಚರಲ್ಲಿ ಕೂಡ ಮಗನ ಕೈಯನ್ನು ಹಿಡ್ಕೊಳ್ಳೋದೇ ಇಲ್ಲ, ಮಗಳು ಅಮ್ಮನ ಕೈ ಹಿಡ್ಕೊಳ್ಳೋದೇ ಇಲ್ಲ. ನೀವು ಯಾವ ಮಟ್ಟಿಗೆ ಮನೆಯ ಸಂಬಂಧ ಹದೆಗಟ್ತಾ ಇದೆ ಯೋಚನೆ ಮಾಡ್ಕೊಳ್ಳಿ. ಯಾಕಂದರೆ ಸಣ್ಣವರಿದ್ದಾಗ ಓಡಿ ಬಂದು ಅವರು ನಮ್ಮ ಮೈ ಮೇಲೆ ಆಡ್ತಾ ಇದ್ರು, ನಮ್ಮ ತಲೆ ಮೇಲೆ ಕೂತ್ಕೊಳ್ತಾ ಇದ್ರು. ನಾವು ಕಾರಣ ಇಲ್ಲದೆ ಅವರಿಗೆ ಮುತ್ತು ಕೊಡ್ತಾ ಇದ್ವಿ, ಹಣೆಗೆ ಮುತ್ತು ಕೊಡ್ತಾ ಇದ್ವಿ. ಆದರೆ ಈಗ ಅವರು ಹೆಚ್ಚು ಒತ್ತಡದಲ್ಲಿದ್ದಾರೆ. ನಾನು ಯಾವ ಕೋರ್ಸ್ ತಕ್ಕೊಳ್ಳಿ, ಯಾವ ಕಾಲೇಜ್ ಸೇರಲಿ, ನನ್ನ ಫ್ರೆಂಡ್ಸ್ ಜೊತೆಗೆ ಹೋಗ್ಲೋ ಬೇಡವೋ, ನಾನು ಹೋಗ್ತಿರೋ ದಾರಿ ಸರಿ ಇದೆಯೋ ಇಲ್ವೋ, ನನ್ನ ಭವಿಷ್ಯ ಹೇಗಿದೆ, ನನಗೆ ಇರೋದು ಕಾಯಿಲೆನಾ ಅಥವಾ ನಂದು ಭಯನಾ, ಈ ಥರ ಹಲವಾರು ಆತಂಕಗಳಲ್ಲಿ ಅವರಿದ್ದಾರೆ. ಆ ಸಮಯದಲ್ಲಿ ಒಂದು ಗಳಿಗೆ ಅವ್ರ ಜೊತೆ ಕೂತ್ಕೊಳ್ಳಿ, ಅವರ ಕೈಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಮಗ ಹೆದರಬೇಡ, ನಾನಿದ್ದೇನೆ ಅನ್ನೋ ಭಾವನೆ ಕೊಡಿ. ಅವನು ಓದ್ತಾ ಇದ್ದಾನ, ಅವನು ಹಿಂದೆ ಹೋಗಿ ಅವನ ತಲೆಯಲ್ಲಿ ಒಮ್ಮೆ ಕೈ ಆಡಿಸಿ. ಮಗಳು ಚಂದದಲ್ಲಿ ರೆಡಿಯಾಗಿದ್ದಾಳ, ಹಾಂ ಎಷ್ಟು ಚಂದ ಕಾಣ್ತಾ ಇದೆಯಾ ಮಗಳೇ, ನಿನ್ನನ್ನು ನೋಡಿದರೆ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ. ಒಂದು 4 ಒಳ್ಳೆಯ ಮಾತುಗಳನ್ನು ಆಡಿ. ನಿಮಗೆ ಗೊತ್ತಿಲ್ಲ, ಆ ಸ್ಪರ್ಶ ಇದೆಯಲ್ಲ, ಮಕ್ಕಳನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದೀರಲ್ವಾ, ಇದರಲ್ಲಿ ನಿಮ್ಮ ಒತ್ತಡ ಕಡಿಮೆ ಆಗ್ತಾ ಇದೆ. ಮಕ್ಕಳ ಒತ್ತಡ ಕಡಿಮೆ ಆಗಲಿ ಅಂತ ಇಟ್ಕೊಳ್ಳಿ ಅಂತ ಹೇಳಿದೆ, ಆದರೆ ನಿಮ್ಮ ಒತ್ತಡ ಕಡಿಮೆ ಆಗ್ತಾ ಇದೆ. ಸೊ ಈ ಸಂಬಂಧ ಗಟ್ಟಿಯಾದರೆ ಹೊರಗಿನ ಶಕ್ತಿಗಳಿಗೆ ನಿಮ್ಮ ಮಕ್ಕಳನ್ನು ತಪ್ಪು ದಾರಿಗೆ ಎಳೆಯುವ ಸಾಧ್ಯತೆಗಳು ಕಡಿಮೆ ಇರ್ತದೆ. ಈ ರೀತಿ ಈ ಸ್ಪರ್ಶ ಆಗಾಗ ಮನೆಯಲ್ಲಿ ಇರಲಿ. ಅವನು ಬಂದು ಕೂತ್ಕೊಂಡ್ರೆ ತಂದೆ ಆ ರೂಮಲ್ಲಿ, ಮಗ ಆ ರೂಮಲ್ಲಿ, ಗಂಡ ಆ ರೂಮಲ್ಲಿ, ಹೆಂಡತಿ ಆ ರೂಮಲ್ಲಿ ಆಗೋದು ಬೇಡ. ನಾವೆಲ್ಲರೂ ಒಟ್ಟಾಗಿ ಇರಬೇಕು. ಈ ಮಾನವ ಸ್ಪರ್ಶಕ್ಕಿಂತ ಬೇರೆಯಾದ ಮೆಡಿಸಿನ್ ಇನ್ನೊಂದಿಲ್ಲ. ನಮ್ಮ ಕುಟುಂಬಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಳುವಂತಹ ಕುಟುಂಬಗಳಿಲ್ಲ. ನಮ್ಮ ಕುಟುಂಬದಲ್ಲಿ ಶಾಂತಿ ನೆಲೆಸಲಿ, ನಾಳೆ ದಿನ ನಮ್ಮ ಊರಿನಲ್ಲಿ ಶಾಂತಿ ನೆಲೆಸಲಿ, ನಾಡಿದ್ದು ನಮ್ಮ ರಾಷ್ಟ್ರದಲ್ಲಿ ಶಾಂತಿ ನೆಲೆಸಲಿ. ಇವತ್ತು ಉರಿಮಜಲು ರಾಮ ಭಟ್ ಅವರ ಜನ್ಮದಿನದಂದು ನಮ್ಮ ಮಕ್ಕಳಿಗೆ ಒಂದು ಸಂದೇಶ ಕೊಡೋಣ. ಕೇವಲ ನಮ್ಮ ಮನೆಗೆ ಮಾತ್ರ ಅಲ್ಲ, ನಮ್ಮ ಊರಿಗೆ, ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ, ಎಲ್ಲರಿಗೂ 4 ಜನರಿಗೆ ಒಳ್ಳೆಯದಾಗುವ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇವತ್ತು ಮಾಡಿಕೊಳ್ಳೋಣ ಅಂತ ಹೇಳ್ತಾ, ನನಗೆ ಅವಕಾಶ ನೀಡಿದ್ದಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯ ಸಮಯವನ್ನು ನೀಡಿರುವ ಅತಿಥಿಗಳಿಗೆ ಕೃತಜ್ಞತೆಯ ಸಂಕೇತವಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಪ್ರಾಂಶುಪಾಲರಿವರಲ್ಲಿ. ಒಬ್ಬ ಮಗುವಿನ ಯಶಸ್ಸಿನ ಹಿಂದೆ ಪೋಷಕರ ಪ್ರೀತಿ ಮತ್ತು ಶಿಕ್ಷಕರ ಮಾರ್ಗದರ್ಶನ ಇರುತ್ತದೆ ಎಂಬ ಮಾತಿನಂತೆ ನಮ್ಮ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸಿ ಮುಂದುವರೆಯೋಣ. ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ ಶ್ರೀಮತಿ ಯಶವಂತಿ, HOD ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಆರ್ಟ್ಸ್ ಇವರಿಂದ. ಎಲ್ಲರಿಗೂ ನಮಸ್ಕಾರ. 2026-27ನೇ ಸಾಲಿನ ವಾಣಿಜ್ಯ ಹಾಗೂ ಕಲಾ ವಿಭಾಗದ ಪ್ರಾರಂಭೋತ್ಸವ ಹಾಗೂ ಪೋಷಕರ ಸಭೆ ವಿವೇಕ ಸಂಕಲ್ಪ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ರವೀಂದ್ರ ಪಿ ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ಎಲ್ಲರ ಪರವಾಗಿ ಪ್ರೀತಿಯ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅಂತೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಪೋಷಕರಿಗೆ ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯ ಹಾಗೂ ಆರೋಗ್ಯದ ಕುರಿತು ವಿಶೇಷ ಅವಧಿಯನ್ನು ನಡೆಸಿದಂತಹ ಖ್ಯಾತ ಮನೋವೈದ್ಯರು ಹಾಗೂ ಲೇಖಕರಾದ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಹಾಗೂ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಂತೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕಾಲೇಜು ಆಡಳಿತ ಮಂಡಳಿಯ ಕೋಶಾಧಿಕಾರಿಗಳಾದಂತಹ ಶ್ರೀಯುತ ಸಚಿನ್ ಶೆಣೈ ಇವರಿಗೂ ಕೂಡ ಆತ್ಮೀಯ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕಾಲೇಜಿನ ಪ್ರತಿ ಕಾರ್ಯಚಟುವಟಿಕೆಗಳಿಗೂ ಸೂಕ್ತ ಮಾರ್ಗದರ್ಶನ ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸುತ್ತಿರುವ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀ ದೇವಿಚರಣ್ ರೈ ಇವರಿಗೂ ಕೂಡ ಪ್ರೀತಿಯ ವಂದನೆಗಳು. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಲು ಹಗಲಿರುಳು ಶ್ರಮಿಸುವ ಸಂಸ್ಥೆಯ ಎಲ್ಲ ಶಿಕ್ಷಕೇತರ ಬಂಧುಗಳಿಗೂ ಹಾಗೂ ವಿದ್ಯಾರ್ಥಿ ಸ್ವಯಂ ಸೇವಕರಿಗೂ ಹೃತ್ಪೂರ್ವಕ ವಂದನೆಗಳು. ಕಾಲೇಜಿನ ಕಾರ್ಯಕ್ರಮಗಳ ವಿಸ್ತೃತ ವರದಿಯನ್ನು ಕ್ಲಪ್ತ ಸಮಯದಲ್ಲಿ ಪತ್ರಿಕೆ ಹಾಗೂ ವಿವಿಧ ಮಾಧ್ಯಮಗಳಲ್ಲಿ ಬಿತ್ತರಿಸುತ್ತಿರುವ ಮಾಧ್ಯಮ ಮಿತ್ರರಿಗೆ ಹಾಗೂ ಛಾಯಾಗ್ರಾಹಕರಿಗೂ ಪ್ರೀತಿಯ ವಂದನೆಗಳು.
ಅಂತೆಯೇ ಅತ್ಯಂತ ಮುಖ್ಯವಾಗಿ ನಮ್ಮ ಸಂಸ್ಥೆಯ ಮೇಲಿನ ಪ್ರೀತಿ ಅಭಿಮಾನದಿಂದ ನಿಮ್ಮ ಮಕ್ಕಳನ್ನು ಇಲ್ಲಿಗೆ ದಾಖಲಿಸಿ ಇಂದು ವಿದ್ಯಾರ್ಥಿಗಳನ್ನಾಗಿ ನಮ್ಮ ಕೈಗೊಪ್ಪಿಸಲು ಒಂದು ಜವಾಬ್ದಾರಿಯುತ ಸಭೆಯಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಾ. ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ಸಂಸ್ಥೆಯ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿಯೂ ಇನ್ನೂ ಹೆಚ್ಚಿನ ಸಹಕಾರವನ್ನು ತಮ್ಮಿಂದ ಕೋರುತ್ತಾ ಮಗದೊಮ್ಮೆ ಸರ್ವರನ್ನು ವಂದಿಸುತ್ತಾ ವಿರಮಿಸುತ್ತೇನೆ. ಜೈ ಹಿಂದ್. ಇದೀಗ ಶಾಂತಿ ಮಂತ್ರ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಕಾರ್ಯಕ್ರಮಕ್ಕೆ ಕನ್ಕ್ಲೂಷನ್ ಅನ್ನು MC ಅವರು ಕೊಡಬೇಕಿತ್ತು. ಅವರ ಒಪ್ಪಿಗೆ ಪಡೆದು ಕ್ಷಮೆ ಕೇಳಿ ನಾನೇ ಮುಂದುವರಿಸ್ತಾ ಇದ್ದೇನೆ. ಕಾರ್ಯಕ್ರಮ ಕೊನೆಗೊಂಡಿದೆ. ಅತಿಥಿಗಳು ವೇದಿಕೆಯನ್ನು ತೆರವು ಮಾಡ್ತಾರೆ. ಮುಂದಕ್ಕೆ ಸಮಯ ಆಗಿದೆ, ಇನ್ನು ಮಾತಿಲ್ಲ. ಹಾಸ್ಟೆಲ್ನ ಮೆಸ್ ಹಾಲಲ್ಲಿ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇದೆ. ಊಟ ಆದ ಮೇಲೆ ಅಡ್ಮಿಷನ್ ಪ್ರೊಸೆಸ್, ಹಾಸ್ಟೆಲ್ಗಿರ್ಬೋದು ಕಾಲೇಜಿಗಿರ್ಬೋದು, ಯಾವುದಾದ್ರೂ ಅಡ್ಮಿಷನ್ ಪ್ರೊಸೆಸ್ ಇದ್ರೆ ಅದನ್ನು ಮಾಡಿಕೊಳ್ಳುವ. ಅಲ್ಲಿ ನಮ್ಮ ಸ್ಟಾಫ್ ಸಿಗ್ತಾರೆ. ಮಕ್ಕಳು ಇವತ್ತು ಕ್ಲಾಸ್ ಇರುವುದಿಲ್ಲ, ಪೋಷಕರ ಜೊತೆ ಮನೆಗೆ ಹೋಗ್ಬಹುದು. ಮಕ್ಕಳೇ, ನಾಳೆಯಿಂದ ಕಾಲೇಜಿಗೆ ಬರುವಾಗ ಜಾಗರೂಕತೆ